ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಐಡಿಯಲ್ ಐಸ್ ಕ್ರೀಮ್. For more details, call 8094934243. TNC apply. Vasudeva Stores. AJ Hospital and Research Center. ನಮಸ್ಕಾರ. ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ನನ್ನ ಜೊತೆ ವಿ4 ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ಪೇರೂರು ಜಾರು ಅವರು ಕೂಡ ಇದ್ದಾರೆ. ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ಮೊದಲ ವರದಿಯನ್ನು ನೋಡೋಣ. ಟ್ರೇಡಿಂಗ್ ಬಗೆಗೆ ನಂಬಿಸಿ ವಂಚಿಸಿದ ಜಾಲ ಬೆಳಕಿಗೆ ಬಂದಿದ್ದು, ವಂಚನೆಗೊಳಗಾದ ವ್ಯಕ್ತಿಯೊಬ್ಬರು ಉಡುಪಿಯ ಸೆಂಟ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ. ಉಪೇಂದ್ರ ಭಟ್ ಎಂಬವರಿಗೆ ಅಪರಿಚಿತ ವ್ಯಕ್ತಿಗಳು ಕರೆ ಮಾಡಿ ವಾಟ್ಸಪ್ನಲ್ಲಿ ಮೋತಿಲಾಲ್ ಓಸ್ವಾಲ್ ಪ್ರೈವೇಟ್ ವೆಲ್ತ್ ಮ್ಯಾನೇಜ್ಮೆಂಟ್ ಗ್ರೂಪ್ಗೆ ಸೇರಿಸಿ ಬಳಿಕ ಟ್ರೇಡಿಂಗ್ ಬಗ್ಗೆ ಹಾಗೂ ಲಾಭಾಂಶಗಳ ಬಗ್ಗೆ ಮಾಹಿತಿ ತಿಳಿಸಿ ಉಪೇಂದ್ರ ಭಟ್ರನ್ನು ನಂಬಿಸಿ ಒಟ್ಟು 33,10,00,000 ರೂಪಾಯಿ ಹಣವನ್ನು ಖಾತೆಗೆ ಹಾಕಿಸಿಕೊಂಡಿದ್ರು. ಈ ಬಗ್ಗೆ ಉಪೇಂದ್ರ ಭಟ್ ನೀಡಿದ ದೂರಿನಂತೆ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈ ಕುರಿತು ವಿಶೇಷ ತಂಡ ರಚಿಸಲಾಗಿದ್ದು 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಮೊಹಮ್ಮದ್ ಮುಸ್ತಫಾ ಪಿ, ಖಾಲಿಸ್ ಬಿ, ಮೊಹಮ್ಮದ್ ಸಫಾನ್ ಕೆಎ, ಸತೀಶ್ ಶೇಟ್ ಬಂಧಿತರು. ಬಂಧಿತರಿಂದ 5 ಮೊಬೈಲ್ ಫೋನ್ ಹಾಗೂ 13 ಲಕ್ಷ ರೂಪಾಯಿ ನಗದನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಪ್ರಕರಣದ ಪ್ರಮುಖ ಸೂತ್ರಧಾರಿಗಳು ತಲೆಮರೆಸಿಕೊಂಡಿದ್ದು, ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಸರ್, ಉಡುಪಿಯಲ್ಲಿ ಆನ್ಲೈನ್ ಟ್ರೇಡಿಂಗ್ ಮೋಸ ಆಗಿರುವಂತದ್ದು 4 ಜನ ಆರೋಪಿಗಳ ಬಂಧನ ಆಗಿದೆ. 13 ಲಕ್ಷ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ಆನ್ಲೈನ್ ವ್ಯಾಪಾರ ಅನ್ನುವಂಥದ್ದು ಹಲವು ಅನುಕೂಲ ಮತ್ತು ಹಲವಾರು ಅನಾನುಕೂಲಗಳನ್ನು ಒಳಗೊಂಡಿದೆ. ಅಮೆಜಾನ್ ಅಂಥ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ರೇಟ್ಗಿಂತಲೂ ಕಡಿಮೆಗೆ ಕೆಲವು ವಸ್ತುಗಳನ್ನು ಪೂರೈಸೋದು ಕೂಡ ಕಂಡುಬಂದಿದೆ. ಅವನ್ನೆಲ್ಲ ಅಧ್ಯಯನ ಮಾಡಿದಾಗ ಕೆಲವು ನಕಲಿ ಏಜೆಂಟ್ರುಗಳು ಅಮೆಜಾನ್ ಹೆಸರಿನಲ್ಲಿ ಇತ್ಯಾದಿ ಹೆಸರಿನಲ್ಲಿ ಹಳೆಯ ವಸ್ತುಗಳನ್ನು ರಿಪೇರಿ ಮಾಡಿ ಇಲ್ಲವೇ ಯಾವುದೋ ನಕಲಿ ಮಾಲನ್ನು ಪೂರೈಸ್ತಿರುವುದು ಕೂಡ ಕಂಡುಬಂದಿದೆ. 1-2 ಪ್ರಕರಣಗಳು ಕೂಡ ನಡೆದಿವೆ. ಇಲ್ಲಿ ಮೂಡುಬಿದ್ರೆಯಲ್ಲೇ ಒಂದು ಪ್ರಕರಣ ನಡೆದಿತ್ತದು ಒಂದು 4 ವರ್ಷದ ಹಿಂದೆ. ಹೀಗೆ ನಕಲಿ ವಸ್ತುಗಳನ್ನು ಪೂರೈಸುವಂಥ ಏಜೆಂಟ್ರುಗಳು. ಅದೇ ರೀತಿ ಇವಾಗ ಆನ್ಲೈನ್ನಲ್ಲಿ ಏನು ಸಿಗೋದಿಲ್ಲ, ಏನು ಬಿಡೋದಿಲ್ಲ ಅಂತಿಲ್ಲ. ಸಾಕಷ್ಟು ಪ್ರೀತಿಯ ವ್ಯವಹಾರಗಳು, ಮದುವೆಗಳು ಮಾಡೋದು, ಮದುವೆಯಲ್ಲಿ ವಂಚನೆಗಳು, ಮದುವೆ ಬಳಿಕ ಕೊಲೆಗಳು ಇತ್ಯಾದಿ ಕೂಡ ಆನ್ಲೈನ್ ಮೂಲಕ ಆಗ್ತವೆ. ಆನ್ಲೈನ್ ಮೂಲಕ ಸಂಪರ್ಕ ಅನ್ನುವಂಥದ್ದು ಬಹಳ ಸುಲಭ. ಹಾಗೂ ಆನ್ಲೈನ್ ಮೂಲಕ ಅಪರಾಧಿಗಳು ಬೇರೆ ದೇಶಗಳಲ್ಲಿ ಸೇರಿಕೊಂಡು ಈ ದೇಶದ ಹಣವನ್ನು ತರಿಸಿಕೊಳ್ಳೋದು, ಡಾರ್ಕ್ ಇಂಟರ್ನೆಟ್ ಮೂಲಕ ವ್ಯವಹರಿಸುವಂಥದ್ದು. ಹೀಗಾಗಿ ಆನ್ಲೈನ್ನಲ್ಲಿ ಒಂದು ಕಡಲಿನಲ್ಲಿ ಏನೇನು ಇರ್ತದೋ ಅದಕ್ಕೆ ರತ್ನಾಕರ ಅಂತ ಹೆಸರಿದ್ದರೂ ಕೂಡ ಮೀನುಗಾರರಿಗೆ ಯಾವತ್ತೂ ರತ್ನ ಸಿಕ್ಕಿಲ್ಲ. ಮೀನುಗಾರರಿಗೆ ಮೀನು ಮಾತ್ರ ಸಿಕ್ಕಿದ್ದು. ಅದೇ ರೀತಿ ಅಂತರ್ಜಾಲದಲ್ಲಿ ಸಾಕಷ್ಟು ಇದ್ರ ವಸ್ತುಗಳು ಇದ್ರೂ ಕೂಡ ಆ ವಸ್ತುಗಳು ಸಿಗುವಾಗ ಯಾವ ರೀತಿ ಎಷ್ಟು ಜನರಿಗೆ ಅನುಕೂಲ, ಎಷ್ಟು ಜನ ಅನಾನುಕೂಲ, ಈ ಪ್ರತಿಯೊಂದು ವಿಷಯಗಳು ಕೂಡ 2 ಮಗ್ಗಲನ್ನು ಹೊಂದಿರ್ತದೆ. ಕಪ್ಪು ಬಿಳುಪು ಅನ್ನುವಂಥದ್ದು. ಹಾಗೆಂದು ಕೂಡಲೇ ಕಪ್ಪು ಅನ್ನುವ ಇರುವಂಥದ್ದೆಲ್ಲ ಕೆಟ್ಟದಂತೇನಲ್ಲ. ಸಾಕಷ್ಟು ಬುದ್ಧಿವಂತ ಪ್ರಾಣಿಯಾದ ಬುದ್ಧಿವಂತ ಹಕ್ಕಿಯಾದ ಕಾಗೆ ಕೂಡ ಕಪ್ಪಿರ್ತದೆ. ಸಾಕಷ್ಟು ಚೆನ್ನಾಗಿ ಕೂಗುವ ಪರಪುಟ್ಟ ಕೋಗಿಲೆ ಕೂಡ ಕಪ್ಪಿರ್ತದೆ. ಹಾಗಾಗಿ ಕಪ್ಪು ಅನ್ನುವಂಥದ್ದು. ಆದರೆ
ಜನರ ವ್ಯವಹಾರದಲ್ಲಿ ಕಪ್ಪು ಹಣ ಮತ್ತು ಕಪ್ಪು ಲೋಕ ಅನ್ನುವಂಥದ್ದು ಕೆಟ್ಟದಕ್ಕೆ ಹೆಚ್ಚಾಗಿ ಅವಲಂಬಿಸಿಕೊಂಡಿದೆ. ದ ಬ್ಲ್ಯಾಕ್ ಮ್ಯಾಜಿಕ್, ಎಸ್ಪೆಷಲಿ ಇನ್ ಯುರೋಪಿಯನ್ ಪೀಪಲ್ ಯೂಸ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ವಿಚ್ ಕ್ರಾಫ್ಟ್ ಆಲ್ಸೋ ಮೆನ್ಷನ್ಡ್ ಇನ್ ಬ್ಲ್ಯಾಕ್ ವೇ. ಹೀಗೆ ಸಾಕಷ್ಟಿದ್ದಾವೆ. ಅದೇ ರೀತಿ ಅಂತರ್ಜಾಲದಲ್ಲಿ ವ್ಯವಹರಿಸಲಿಕ್ಕೆ ಮಾಡುವಂಥ ಡಾರ್ಕ್ ಇಂಟರ್ನೆಟ್ಟು, ಅದಕ್ಕೂ ಡಾರ್ಕ್ ಆಲ್ಸೋ ಎ ಬ್ಲ್ಯಾಕ್ ಕಲರ್. ಡಾರ್ಕ್ ಅನ್ನೋದು ಕೂಡ ಕಪ್ಪನ್ನೇ, ಡಾರ್ಕ್ ಅಂದರೆ ನೇರವಾಗಿ ಕತ್ತಲೆ ಅಂತ ಹೇಳಿದರೂ ಕೂಡ ಅದಕ್ಕೆ ಅರ್ಥ ಕಪ್ಪಾಗೇ ಬರ್ತದೆ. ಹಾಗಾಗಿ ಇಂಟರ್ನೆಟ್ನಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಉಡುಪಿ ಭಟ್ರು ಹೇಗೆ ಒಂದೇ ಸಲ ಒಂದು ಅಂತರ್ಜಾಲ ಕಂಪನಿಯವರು ಏನೇ ಹೇಳಿರ್ಬೋದು, ಮಂಗನಾಟದ ಪ್ರಕಾರ ಅಷ್ಟು ಲಾಭ ಬರ್ತದೆ, ಇಷ್ಟು ಲಾಭ, ಆದರೆ ಇಷ್ಟೊಂದು ದೊಡ್ಡ ಬಂಡವಾಳವನ್ನು ಯಾವುದೇ ರೀತಿಯ ಇದಿಲ್ಲದೆ ಅಂತರ್ಜಾಲ ಮೂಲಕ ಯಾಕೆ ಹಾಕಿದ್ರು ಅನ್ನೋದೇ ಒಂದು ದೊಡ್ಡ ಸಂಶೋಧನೆ ಮಾಡಬೇಕಾದ ವಿಷಯ ಅಥವಾ ತನಿಖೆ ಮಾಡಬೇಕಾದ ವಿಷಯ ಆಗಿರ್ತದೆ. ಅಷ್ಟು ದೊಡ್ಡ ಮೊತ್ತವನ್ನು ಹೇಗೆ ಹಾಕ್ತಾರೆ ಅನ್ನುವಂಥ. ಇನ್ನು ಸಹಜವಾಗಿ ವಂಚನೆ ಮಾಡುವವರು ಮಾತಿನ ಶೂರರಾಗಿರ್ತಾರೆ. ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಮಾತಾಡಿಯೇ ಜಗಳ ಆಡ್ತಾರೆ. ಆದರೆ ಈ ಅಂತರ್ಜಾಲದ ಮೂಲಕ ಮಂಗ್ಯ ಮಾಡಿ ದುಡ್ಡು ವಸೂಲು ಮಾಡಬೇಕಾದ್ರೆ ಅವರು ಮಾತು ಬಲ್ಲ ಜಗಳ ಗಂಟರಲ್ಲ, ಮಾತುಗಳ ಸಿಹಿ ಮಾತಿನ ಮೂಲಕ ಮರುಳು ಮಾಡಿ ಹಣವನ್ನು ಸೆಳೆದುಕೊಳ್ಳಬರುವರು. ಆ ರೀತಿ ಇವರು ಹಣವನ್ನು ಸೆಳೆದುಕೊಂಡಿದ್ದಾರೆ. ಹಣ ಸೆಳೆದಕ್ಕೆ ಹೋದ ಬಳಿಕ ಈ ರೀತಿ ಪ್ರಕರಣ ಆಗಿದೆ. ನಿನ್ನೆ ಮುಂಬಯಿಯ ಬೋರಿವಲಿಯಲ್ಲಿ ಇಂಥ ಒಬ್ಬ ಕದಿಮ, ಬರೀ 13 ವರ್ಷದ ಒಂದು ಹುಡುಗಿ ಅಂತರ್ಜಾಲದ ಮೂಲಕ ಪರಿಚಯ ಆಗಿ ಅಂತರ್ಜಾಲದ ಮೂಲಕ ಆಕೆಯನ್ನು ಕರೆದು ಅಂಧೇರಿಯ ಲಾಡ್ಜಿಗೆ ಕರ್ಕೊಂಡೋಗಿ ಸಿನಿಮಾದ್ದು ಅದು ಇದರೆಲ್ಲ ಆಸೆ ತೋರಿಸಿ ಗುಜರಾತಿಗೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿರೋದು ಎಲ್ಲ ಅಂತರ್ಜಾಲದ ಮೂಲಕನೇ. ಎಲ್ಲ 1 ತಿಂಗಳಲ್ಲೇ ಅಂತರ್ಜಾಲದಲ್ಲಿ ಪರಿಚಿತನಾಗಿ 1 ತಿಂಗಳಲ್ಲೇ ಆಕೆಯನ್ನು ಕರೆಸ್ಕೊಂಡ್ಬಿಟ್ಟು ಅತ್ಯಾಚಾರ ಮಾಡಬೇಕಾದ್ರೆ ಅಂತರ್ಜಾಲದ ಪ್ರಭಾವ ಯುವ ಜನಾಂಗದ ಮೇಲೆ ಎಷ್ಟು ಬಿದ್ದಿದೆ, ಅಥವಾ ಅವನು 1 ತಿಂಗಳಲ್ಲಿ ಯಾವ ರೀತಿ ಚಾಟ್ನಲ್ಲಿ ಎಷ್ಟೆಲ್ಲ ಮಂಗ್ಯ ಮಾತುಗಳನ್ನು ಆಡಿರ್ಬೋದು ಅಥವಾ ಮರುಳು ಮಾಡುವ ಮಾತುಗಳನ್ನು ಆಡಿರ್ಬೋದು. ಈಗ ಅದು ಪ್ರಕರಣ ಆಗಿದೆ. ಅದು ಎರಡನೇ ವಿಷಯ. ಇದೇ ರೀತಿ ಸಾಕಷ್ಟು ಆಗ್ತಾಯಿದೆ. ಇಡೀ ಭಾರತದಲ್ಲಿ ಸಾಕಷ್ಟು ನಡೀತಾ ಇದೆ, ಇಡೀ ವರ್ಲ್ಡ್ ವೈಡ್. ಯಾಕಂದರೆ ಇದು WWW ವರ್ಲ್ಡ್ ವೈಡ್ ವೆಬ್, ಅದಕ್ಕೆ ಹೆಸರೇ ವೆಬ್ ಅಂತ. ವೆಬ್ ಅಂದರೆ ಬಲೆ, ಅಂದರೆ ಈ ಥರ ಬಲೆಯನ್ನು ಬೀಸ್ತಾರೆ ಅವರು. ಅದು ವರ್ಲ್ಡ್ ವೈಡ್ ವೆಬ್ನಲ್ಲಿ ಬಲೆಯನ್ನು ಬೀಸಿ ಮಿಕ್ಕಗಳನ್ನು ಬೀಳಿಸ್ಕೊಳ್ತಾರೆ. ಹಾಗಾಗಿ ಅಂತರ್ಜಾಲದಲ್ಲಿ ಎನ್ನುವುದನ್ನು ಒಂದು ಜ್ಞಾನ ಮೂಲವಾಗಿ ತೆಗೆದುಕೊಳ್ಳುವಂಥ ಅದೊಂದು ಬಲೆ ಅನ್ನುವುದನ್ನು ಮರೀಲೇಬಾರ್ದು ನಾವು. ಬಲೆಯನ್ನು ಯಾರು ಬೇಕಾದರೂ ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದರೂ ಬೀಸ್ಬೋದು. ಅಂಥ ಬಲೆಗಳಲ್ಲಿ ಬೀಳದಂತೆ ವ್ಯವಹರಿಸಬಲ್ಲವನೇ ಜಾಣ, ಇಲ್ಲದಿದ್ದರೆ ಈ ಭಟ್ರ ಥರ ಆಗ್ತಾನೆ ಕೋಣ. ಹಾಗಾಗಿ ಈ ನಿಟ್ಟಿನಲ್ಲಿ ಮುಂದಿನ ಇವಾಗೇನು 4 ಜನರು ಹಿಡಿದಿದ್ದಾರೆ, ಇಲ್ಲೂ ಕೂಡ ಹಿಡಿಯುವಾಗಲೂ ಕೂಡ ಯಾರೋ ಒಬ್ಬರು ಮಧ್ಯದಲ್ಲಿ ವ್ಯವಹರಿಸುವವರು ಕೆಳ ಹಂತದವರು ಸಿಗ್ತಾರೆ. ಮೇಲಿನ ಸೂತ್ರಧಾರರು ಎಲ್ಲೋ ತಪ್ಪಿಸ್ಕೊಂಡಿರ್ತಾರೆ. ಅವರಿಗೆ ಇನ್ನೂ ದೊಡ್ಡ ದೊಡ್ಡ ಕೈಗಳಿರ್ತವೆ. ಅವರು ನಾಳೆನೂ ಸಿಗ್ತಾರೋ ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಪೊಲೀಸರಂತೂ ಅವರು ವೆಬ್ ಬಲೆ ಬೀಸಿದರೆ ಪೊಲೀಸರು ತಮ್ಮದೇ ಬಲೆ ಬೀಸ್ತಾರೆ. ಪೊಲೀಸರ ಹತ್ರನೂ ಒಂದು ಕಾನೂನಿನ ಬಲೆ ಅಂತಿರ್ತದೆ. ಹಾಗಾಗಿ ವೆಬ್ ಬಲೆ ಮತ್ತು ಕಾನೂನಿನ ಬಲೆಗಳ ಎರಡರ ತಾಕಲಾಟದಲ್ಲಿ ಯಾರು ಗೆಲ್ತಾರಂತ ಮುಂದೆ ಗೊತ್ತಿಲ್ಲ. ಈಗಂತೂ ಒಂದು 4 ಜನ ಸಿಕ್ಕಿ ಒಂದಷ್ಟು ದುಡ್ಡು ಸಿಕ್ಕಿದೆ. ಹಾಗೂ ಈಗ ಮುಖ್ಯವಾಗಿ ಬೇಕಾದ ಜನರು ಜಾಲತಾಣಗಳಲ್ಲಿ ವ್ಯವಹರಿಸುವಾಗ, ಜಾಲ ಅಂದ್ರೂ ಬಲೆನೇ, ವೆಬ್ ಅನ್ನೋದು ಬಲೆನೇ, ಜಾಲ ಅನ್ನೋದು ಬಲೆನೇ. ಜಾಲ ಅನ್ನೋದಕ್ಕೆ ಬಲೆ ಅಂತಲ್ಲ, ವೆಬ್ ಅಂದರೆ ಬರೀ ಬಲೆ ಅಂತ ಅಷ್ಟೇ ಅರ್ಥ. ಜಾಲ ಅನ್ನೋದಕ್ಕೆ ದೊಡ್ಡ ಇನ್ನೂ ವಿಸ್ತಾರವಾದ ಅರ್ಥ ಇದೆ. ಮೋಸ ಮಾಡುವ ಜಾಲ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಜಾಲತಾಣಗಳಲ್ಲಿ ವ್ಯವಹಾರ ಮಾಡುವಾಗ ಮನುಷ್ಯರು ತಾವು ಬಲೆಗೆ ಬೀಳದಂತೆ, ಯಾವುದೇ ಜಾಲಕ್ಕೆ ಸಿಗದಂತೆ ವ್ಯವಹಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ತನವನ್ನು ಉಳಿಸಿಕೊಂಡು ವ್ಯವಹರಿಸಲಿ. ಆ ಮೂಲಕ ಅವರು ಈ ರೀತಿ ಬಲೆಗೆ ಬಿದ್ದು ಒದ್ದಾಡುವ, ಪೊಲೀಸರಿಗೆ ದೂರು ಕೊಡುವ, ಆಮೇಲೆ ಅರ್ಧದಷ್ಟು ಹಣ ಕಳೆದುಕೊಳ್ಳುವ ಈ ರೀತಿಯ ವ್ಯವಹಾರಕ್ಕೆಲ್ಲ ಒಳಗಾಗದೇ ಇರಲಿ, ಜಾಣರಾಗಿ ವ್ಯವಹರಿಸಲಿ ಅಂತ ಹೇಳುವ.
ಮುಂದಿನ ವರದಿಯನ್ನು ನೋಡೋಣ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಅಂಬಿತ್ತಡಿ 11ನೇ ಕ್ರಮ ಸಂಖ್ಯೆಯ ಅಂಗನವಾಡಿ ಕಟ್ಟಡ ನಿರ್ಮಾಣ ಕುರಿತು ಸರ್ಕಾರಕ್ಕೆ ಸ್ಥಳ ಮತ್ತು ರಸ್ತೆಯನ್ನು ಬಿಟ್ಟುಕೊಟ್ಟಿದ್ದರೂ ಕಟ್ಟಡ ಕಾಮಗಾರಿ ಆರಂಭವಾಗದಿರುವ ಬಗ್ಗೆ ನೂರಾರು ಮಂದಿ ಗ್ರಾಮಸ್ಥರು ಪಂಚಾಯತಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗೆ ಮನವಿಯನ್ನು ಸಲ್ಲಿಸಿ ಕೂಡಲೇ ಅಂಗನವಾಡಿ ನಿರ್ಮಿಸುವಂತೆ ಒತ್ತಾಯವನ್ನು ಹೇರಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ. ಕೆಲ ದಿನಗಳ ಹಿಂದೆ ಅಂಗನವಾಡಿಯ ವಿಷಯದಲ್ಲಿ ಆಡಳಿತ ಸಮಿತಿ ಯಾವುದೇ ನಿರ್ಣಯವನ್ನ ಕೈಗೊಳ್ಳದೇ ಇರುವ ಹಿನ್ನೆಲೆಯಲ್ಲಿ ವಾರ್ಡ್ ಸದಸ್ಯರೊಬ್ಬರು ಬೋರ್ಡ್ ಸಭೆಯಲ್ಲಿ ನಿದ್ದೆಯ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ರು. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಅಂಗನವಾಡಿಗಳ ಕಳಪೆ ಸ್ಥಿತಿಯ ಸುಧಾರಣೆಗೆ ಕರೆದ ಸಭೆಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅವಕಾಶವಿದ್ದರೂ ಮಂಜೇಶ್ವರ ಗ್ರಾಮ ಪಂಚಾಯತ್ ಪೂರ್ಣ ಪ್ರಮಾಣದ ಮಾಹಿತಿ ನೀಡದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಿಕ್ಕಿದ ಅವಕಾಶವನ್ನು ಕಳೆದುಕೊಂಡಿರುವುದಾಗಿಯೂ ಗ್ರಾಮಸ್ಥರಿಂದ ಆರೋಪ ಕೇಳಿಬಂದಿದೆ. ಮಂಜೇಶ್ವರ പഞ്ചായത്തിലെ അമ്പിത്താടി എന്ന സ്ഥലത്തുള്ള അംഗനവാടി 23 വർഷമായിട്ട് ഇതുവരെ സ്വന്തമായ കെട്ടിടമില്ല. അതിനുവേണ്ടി സ്വന്തമായി കെട്ടിടമില്ലാത്തതിൻ്റെ കാരണത്താൽ ഞങ്ങൾ സ്ഥലം വാങ്ങിക്കൊടുത്തു. എന്നിട്ട് അതിലേക്ക് സ്വന്തമായ റോഡില്ല എന്നും പറഞ്ഞിട്ടാണ് പ്രസിഡൻറ്റ് ഞങ്ങളുടെ അടുത്ത് പറഞ്ഞത്. അതിനനുസരിച്ചിട്ട് ഞങ്ങൾ റോഡും വിട്ടുകൊടുത്ത്, എന്നിട്ട് ആ വാക്ക് ഇതുവരെ പാലിച്ചിട്ടില്ല, കെട്ടിടം നിർമ്മിച്ച് തന്നിട്ടില്ല. അത് സംബന്ധമായിട്ടാണ് ഇന്ന് ഞങ്ങൾ പഞ്ചായത്തിലേക്ക് ഞങ്ങൾ മാർച്ച് പ്രതിഷേധം അറിയിക്കാൻ വന്നത്. സെക്രട്ടറിയെ ബന്ധപ്പെട്ടപ്പോൾ സെക്രട്ടറി പറഞ്ഞത് ബോർഡ് തീരുമാനം വന്നാൽ ഞങ്ങൾക്ക് ഇത് സംബന്ധിച്ച് എന്തെങ്കിലും തീരുമാനം എടുക്കാമെന്നാണ് പറഞ്ഞത്. ഇതുവരെ ബോർഡ് തീരുമാനം വന്നിട്ടില്ല. ಅಂಗನವಾಡಿ ಕಟ್ಟಡ ನಿರ್ಮಿಸಲು ಪಂಚಾಯಿತಿಗೆ ನೀಡಿದ ಸ್ಥಳಕ್ಕೆ ರಸ್ತೆ ಸಂಪರ್ಕ ಇಲ್ಲ ಎಂಬ ನೆಪ ಮುಂದಿಟ್ಟು ನಿರ್ಮಾಣ ಕಾರ್ಯದಿಂದ ಹಿಂದಕ್ಕೆ ಸರಿದಾಗ ಪಂಚಾಯತ್ನ ಬೇಡಿಕೆಯಂತೆ ಅದೇ ಜಮೀನಿನ ಮಾಲೀಕ ರಸ್ತೆಗೆ ಬೇಕಾದ ಭೂಮಿಯನ್ನು ಕೂಡ ಅಂಗನವಾಡಿಯ ರಸ್ತೆಗಾಗಿ ಬಿಟ್ಟುಕೊಟ್ಟಿದ್ರೂ ಪಂಚಾಯತ್ ಕಟ್ಟಡ ನಿರ್ಮಿಸಲು ಮುಂದಾಗುತ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 23 ವರ್ಷ ಬರ್ತನ ಬಕ್ಕ ರೋಡ್ ಪುರ ರೆಡಿ ಆದುಂಡು ಈ ತಂಟಲ ಅಂಗನವಾಡಿ ಆತುಸು ಅಂಚಾದ ಐನತ್ತು ಬೇಕಾ ಅಂಗನವಾಡಿ ಯಾವುದು നിങ്ങളുടെ ഭയങ്കര ബുദ്ധിമുട്ടല്ലേ? എത്ര പ്രാവശ്യം ഇതിന്റെ ബാക്കിൽ പോകുന്നു ഈ ഒരു കാര്യത്തിന് നമ്മളിവിടെ വന്നിട്ടുള്ളത്. നിങ്ങൾക്ക് അതിനൊരു അറിയാലോ പെണ്ണുങ്ങളുടെ അവസ്ഥ എന്ത്. ആ സമയത്ത് പോലും ರೋಡಿಲ್ಲ ಊರವರು ಎಲ್ಲ ಸಹಕಾರ ಮಾಡ್ತಾರೆ, ಎಲ್ಲ ಕವರ್ ಮಾಡ್ತಾರೆ, ರೋಡ್ ಕೊಡಿಸ್ತೀವಿ. ಮತ್ತೆ ಪಂಚಾಯತ್ ಸ್ಟ್ಯಾಂಡ್ ಇದೆ, ರೋಡಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಪಂಚಾಯತಿಗೆ ಅದು ತುಂಬಾ ಈಗ ಮಾತಾಡೋದಕ್ಕೆ ಮೊದಲು ಸೆಕ್ರೆಟರಿ ಅವರ ಹತ್ರ ಹೋಗಿ ಬಂದದ್ದು, ಅವರು ಹೇಳ್ತಾ ಇರೋದು ಬೋರ್ಡ್ ತೀರ್ಮಾನ ಕೊಟ್ಟರೆ ഇത് സെക്രട്ടറി പറയുന്നത് നിയമതടസ്സമായിട്ട് ഒരു പ്രശ്നമില്ല. ആദ്യം നിങ്ങൾ പറഞ്ഞത് 2 സ്ഥലം പ്രശ്നത്തിലാണ്. ഒന്ന് ഫാക്ടറി ഉള്ളതുകൊണ്ട്, രണ്ടാമത് വൈ ഇല്ലാത്തതുകൊണ്ട്. ഇപ്പൊ വൈ ഗവൺമെന്റിലേക്ക് എഴുതി കൊടുത്ത് 6-8 മാസമായി, ഒരു തടസ്സവുമില്ല. സെക്രട്ടറി ഇപ്പൊ പറയുന്നത് നിയമപരമായി ഒരു തടസ്സവും. അടിയന്തരമായി അടുത്ത ബോർഡിൽ ഈ ചർച്ച വെച്ച് ഈ അംഗൻവാടിയുടെ പ്രശ്നം പരിഹരിക്കാം. കാരണം എത്ര കാലമായി ഈ കുട്ടികളും സ്ത്രീകളും അതും പഞ്ചായത്തിന്റെ സ്വന്തം സ്ഥലം ഇല്ലാത്തത് കൊണ്ട് നാട്ടുകാർ കാശ് സ്വരൂപിച്ചിട്ടാണ് സ്ഥലം ഏറ്റെടുത്ത് കൊടുത്തത്. അപ്പൊ അവർക്ക് അത്ര പോലും അത്യാവശ്യം ഉള്ളത് കൊണ്ടാണ് അംഗനവാടിക്ക് വേണ്ടി ഇത്രമാത്രം കേരളത്തിൽ നമ്പർ കൊണ്ടാണ് വിദ്യാഭ്യാസ മേഖലയിൽ അംഗനവാടി വിഷയമായി ഇന്ന് നാട്ടുകാർ നടത്തിയ പ്രതിഷേധം. കാരണം ഒരുപാട് വർഷങ്ങളായി അമ്പിത്താടി അംഗനവാടി പൊതുജനങ്ങൾ, ആ നാട്ടുകാർ കാശ് പോലും സ്വരൂപിച്ചിട്ടാണ് പഞ്ചായത്തിലേക്ക് സ്ഥലം നൽകിയത്. എന്നിട്ട് പോലും അന്ന് പ്രസിഡന്റ് പറഞ്ഞത് 2 സ്ഥലമുണ്ട്, 2 സ്ഥലവും പ്രശ്നത്തിലാണ്. ഒരു സ്ഥലം നാട്ടുകാരെടുത്ത് കൊടുത്ത സ്ഥലത്തിനെ കുറിച്ച് പറഞ്ഞതാണ് റോഡില്ല, റോഡ് തടസ്സമാണ് അവിടെ ഉള്ളത്. മറ്റൊന്ന് ഫാക്ടറി മൂലമാണ് തടസ്സപ്പെടുന്നത്. അപ്പോൾ നാട്ടുകാർ ഇപ്പോൾ 1.5 കൊല്ലത്തോളമായി റോഡ് ഗവൺമെന്റിലേക്ക് എഴുതി കൊടുക്കുകയും അതിന് കാരണമായി അന്ന് പ്രസിഡന്റ് പറഞ്ഞത് റോഡ് കൃത്യമായി കിട്ടിക്കഴിഞ്ഞാൽ തീർച്ചയായും അവിടെ അംഗനവാടി പ്രാബല്യത്തിൽ വരുമെന്ന്. പക്ഷേ 1.5 കൊല്ലത്തോളമായി ഈ കാര്യത്തിൽ ഒരു തീരുമാനവും ബോർഡ് എടുക്കാൻ പറ്റുന്നില്ല. അത് കാരണം ഇന്ന് ഞങ്ങൾ പ്രതിഷേധവുമായി വന്ന് നിയമപരമായിട്ടുള്ള കാര്യങ്ങളാണ് സെക്രട്ടറിയുടെ ഭാഗത്ത് നിന്ന് ഞങ്ങൾ അറിയാൻ പറ്റിയത്. സെക്രട്ടറി കൃത്യമായി പറയുന്നത് നിയമ തടസ്സങ്ങളും ഒന്നുമില്ല, റോഡിലേക്കോ വരാൻ പറ്റുന്ന വഴി കിട്ടിയാൽ മതി, അംഗനവാടിക്ക് അവിടെ ഒരു പ്രശ്നവും ഇല്ല എന്നാണ് സെക്രട്ടറി പറയുന്നത്.
അപ്പോൾ അടിയന്തരമായി ഈ ബോർഡ് മീറ്റിംഗ് ഈ ഗ്രാമസഭ കഴിഞ്ഞ ഉടനെ അടിയന്തരമായി ബോർഡ് മീറ്റിംഗിൽ ഈ കാര്യം അവതരിപ്പിച്ച് നാട്ടുകാർക്ക് വേണ്ടി അംഗനവാടി അവിടെ പ്രാബല്യത്തിൽ കൊണ്ടുവരണമെന്ന് ഞങ്ങൾ കൃത്യമായി സെക്രട്ടറിയോടും പ്രസിഡന്റിനോടും ആവശ്യപ്പെട്ടിട്ടുണ്ട്. ഈ ബോർഡ് മീറ്റിംഗിൽ ചർച്ച ഒരു നല്ല ആരോഗ്യകരമായി നടന്നില്ല എങ്കിൽ ശക്തമായ പ്രതിഷേധവും സമരവുമായി പഞ്ചായത്തിലേക്ക് ഊർജ്ജോത്സവത്തോടെ നാട്ടുകാരൊപ്പം ഞങ്ങളും മുന്നിലുണ്ടാകുമെന്ന് തീർത്തും പറഞ്ഞിരിക്കുകയാണ്. ಮಹಿಳೆಯರು, ಮಕ್ಕಳು, ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ಮುಖಂಡರು ಸೇರಿದಂತೆ ನೂರಾರು ಮಂದಿ ಮುತ್ತಿಗೆಯಲ್ಲಿ ಪಾಲ್ಗೊಂಡಿದ್ರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಈ ಬಗ್ಗೆ ಮಾಹಿತಿನ ನೀಡಲಿಕ್ಕೆ ನಮ್ಮ ಜೊತೆ ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜಬ್ಬಾರ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಅಲ್ಲಿ ಮಂಜೇಶ್ವರ ಅಂಬಿತ್ತಡಿ ಅಂಗನವಾಡಿ ಕಟ್ಟಡ ನಿರ್ಮಾಣದ ವಿಚಾರ ಅಂದ್ರೆ ಸರ್ಕಾರಕ್ಕೆ ಸ್ಥಳ ಮತ್ತು ರಸ್ತೆಯನ್ನು ಬಿಟ್ಟು ಕೊಟ್ಟಿದ್ರು ಕೂಡ ಕಾಮಗಾರಿ ಆರಂಭಿಸ್ತಾ ಇಲ್ಲ ಅನ್ನುವಂಥದ್ದು. ನೂರಾರು ಮಂದಿ ಸೇರಿ ಪಂಚಾಯತಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳ್ತೀರಾ ಸರ್? ಸರ್ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾಕೋಸ್ಕರ ಅಲ್ಲಿ ಇನ್ನೂ ಕೂಡ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ? ಅದೇ ನಮಗೂ ಸಹ ಅರ್ಥವಾಗದೇ ಇರೋದು ಅದೇ. ಯಾಕೆಂದ್ರೆ ಕಳೆದ 23 ವರ್ಷಗಳಿಂದ ಅಲ್ಲಿ ಸ್ವಂತ ಕಟ್ಟಡ ಇಲ್ಲ, ಒಂದು ಬಾಡಿಗೆ ಕಟ್ಟಡದಲ್ಲಿ ಇರುವುದು. ಶೋಚನೀಯ ಅವಸ್ಥೆಯಲ್ಲಿ ಅದಿದೆ. ಆದ್ರೂ ಸಹ ಅಲ್ಲಿಯ ನಾಗರಿಕರು, ಊರಿನವರು ಸ್ಥಳವನ್ನು ಖರೀದಿಸಿ, ಹಣ ಕೊಟ್ಟು ಖರೀದಿಸಿ ಪಂಚಾಯತಿಗೆ ದಾನವಾಗಿ ಬಿಟ್ಟು ಕೊಟ್ಟಿದ್ರು. ಅದೀಗ 2018ಗೆ ಬಿಟ್ಟು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಅಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಮಂಜೇಶ್ವರ ಗ್ರಾಮ ಪಂಚಾಯತಿಗೆ ಸಾಧ್ಯವಾಗಿಲ್ಲ. ಇದರ ಬಗ್ಗೆ ಅನೇಕ ಪ್ರೊಟೆಸ್ಟ್ ಎಲ್ಲ ಆಗಿದೆ. ಆದ್ರೂ 2 ದಿವಸ ಮೊದಲು ಪಂಚಾಯತ್ ಮುತ್ತಿಗೆ ಹಾಕಿ ಅದ್ರ ಸೆಕ್ರೆಟರಿ ಮತ್ತು ಪ್ರೆಸಿಡೆಂಟ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ರು ಊರಿನವರು. ಅವಾಗ ಪಂಚಾಯತ್ ಸೆಕ್ರೆಟರಿ ಅವರು ಹೇಳುದು, ಕಾರ್ಯದರ್ಶಿ ಹೇಳುದು ಏನಂದ್ರೆ, ಪಂಚಾಯತ್ ಬೋರ್ಡ್ ತೀರ್ಮಾನ ಬಂದರೆ ನನ್ಗೆ ತೊಂದರೆ ಇಲ್ಲ, ಅದು ಬೋರ್ಡ್ ತೀರ್ಮಾನ ನನ್ಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಇಲ್ಲಿ 2 ಸಲ ಬೋರ್ಡ್ ಅಲ್ಲಿ ತೀರ್ಮಾನ ಆಗಿ ಬಂದಿತ್ತು. ಅದನ್ನು ಅವರು ಸೆಕ್ರೆಟರಿ ಅವರು ಹೇಳುದು ನನ್ಗೆ ಸಿಕ್ಕಿಲ್ಲ, ಬೋರ್ಡ್ ತೀರ್ಮಾನ ಆಗಿದೆ ನನಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಪ್ರೆಸಿಡೆಂಟ್ ಹತ್ರ ಮಾತಾಡಿದಾಗ, ಅಧ್ಯಕ್ಷರವರ ಹತ್ರ ಮಾತನಾಡಿದಾಗ ಅವರು ಹೇಳುದು ಅದು ರಸ್ತೆಯ ಒಂದು ವಿಷಯದಲ್ಲಿ ತಡೆಯಾಗಿತ್ತು. ಈಗ ನಾವು ಹೇಳಿದೆ ಅದು ರಸ್ತೆಯನ್ನೆಲ್ಲ ಬಿಟ್ಟುಕೊಟ್ಟಾಗಿದೆ ಅಂತೇಳಿ. ಅವಾಗ ಅದಕ್ಕೆ ಅವರ ಹತ್ರ ಏನು ಹೇಳಲಿಕ್ಕೆ, ಉತ್ತರ ಕೊಡ್ಲಿಕ್ಕೆ ಇಲ್ಲ ಅವರ ಹತ್ರ. ಅದು ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಅದರಲ್ಲಿ ವಿಡಿಯೋ ನಿಮ್ಗೆ ಸಿಕ್ಕಿರ್ಬೋದು. ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಯಾಕಂದ್ರೆ ಏನೋ ಪೊಲಿಟಿಕಲ್ ಅಜೆಂಡಾ ಇಟ್ಟು ಇದನ್ನು ದೂಡ್ತಾ ಇದ್ದಾರೆ. ಊರಿನವರಿಗೆ ಸಿಗಬೇಕಾದ ಒಂದು ಸೌಲಭ್ಯವನ್ನು ಆ ಮಕ್ಕಳಿಗೆ ವಂಚಿತರನ್ನಾಗಿ ಮಾಡುತ್ತಾ ಇದ್ದಾರೆ ಈಗ. ಅಂದ್ರೆ ಸೆಕ್ರೆಟರಿ ಅವ್ರ ಹತ್ರ ಮಾತಾಡುವಾಗ ಮೊದಲು ಹೇಳ್ತಾ ಇದ್ದದ್ದು ರಸ್ತೆ ಇಲ್ಲದೆ ಇದ್ರೆ ಪಂಚಾಯತಿಗೆ ಹಣ ನೀಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಆದ್ರೆ ಮೊನ್ನೆ ಹೋದಾಗ ಅವ್ರು ಡೈರೆಕ್ಟ್ ಯೂಟರ್ನ್ ನೋಡಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಹೇಳೋದು ರಸ್ತೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ರಸ್ತೆ ಇದ್ರೆ ಸಾಕು, ಅದು ಪಂಚಾಯತ್ ಹೆಸರಲ್ಲೇ ಇರ್ಬೇಕಂತ ಏನಿಲ್ಲ. ಯಾವಾಗ್ಲಾದ್ರೂ ಆ ರಸ್ತೆಗೆ ಹಣವನ್ನು ಹಾಕುವಾಗ, ಡಾಮರ್ ಏನಾದ್ರು ಹಾಕುವಾಗ ಪಂಚಾಯತ್ ಅಸೆಟ್ ಅಲ್ಲಿ ಬೇಕೇ ಹೊರತು ಹೋಗ್ಲಿಕ್ಕೆ ಬರುವಾಗ ದಾರಿ ಇದ್ದರೆ ಅಂಗನವಾಡಿ ಮಾಡ್ಬೋದು, ನಮ್ಗೆ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕೆ ಈ ತರ ಆಗ್ತಾ ಇತ್ತೆ ಅಂತ ಹೇಳಿದ್ರೆ, ಒಂದು ಪೊಲಿಟಿಕಲ್ ಆಗಿ ಏನೋ ಇದನ್ನೊಂದು ಅಜೆಂಡವಾಗಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಕೆಲವರು. ಅದಕ್ಕೋಸ್ಕರ ಈ ಊರಿನ ಮಕ್ಕಳಿಗೆ, ಆ ಒಂದು ಸ್ಥಳೀಯ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಆದ್ರೆ ಈಗ ನೀವು ಅಲ್ಲಿ ಅಂಗನವಾಡಿ ಇದ್ರ ಬಗ್ಗೆ, ಸಮಸ್ಯೆಯ ಬಗ್ಗೆ ಅಲ್ಲಿನ PDO ಅಥವಾ ಸೆಕ್ರೆಟರಿ ಹತ್ರ ಮಾತಾಡಿದ್ರೆ, ಆದ್ರೆ ಅವರಿಗಿಂತಲೂ ಮುಂದೆ ಹೋಗಿ ಅಂದ್ರೆ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಶಾಸಕರಿಗೆ ಈ ಬಗ್ಗೆ ವಿಷಯನ ತಿಳಿಸಿದ್ದೀರಾ ಅನ್ನೋದು? ಶಾಸಕರಿಗೆ ಈ ಬಗ್ಗೆ ವಿಷಯ ತಿಳಿಸಿ ಆಗಿತ್ತು. ಶಾಸಕರು ಇದರ ಬಗ್ಗೆ ಮಧ್ಯಸ್ಥಿಕೆ ವಹಿಸಿ ಈಗ ಏನಿಲ್ಲ ಅಂದ್ರೆ 1 ವರ್ಷ ಮೊದಲಿಗೆ ಅದು 45 ದಿವಸದ ಒಳಗೆ ಇದಕ್ಕೆ ಒಂದು ತೀರ್ಮಾನ ಮಾಡುವ ಅಂತೇಳಿ ಅವರು ಹೇಳಿದ್ರು. ಆದ್ರೆ 45 ದಿವಸ ಕಳೆದಿಗೆ 1 ವರ್ಷ ಕಳೆದ್ರು ಅವರ ಭಾಗದಿಂದ ಯಾವುದೇ ಒಂದು ವಿವರಣೆ ಇಲ್ಲ. ಇದಕ್ಕೆ ಅವರು ಏನೊಂದು ಇದು ತೋರಿಸ್ಲಿಲ್ಲ. ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ಒಂದು ವಾರ ಮೊದಲು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಮೀಟಿಂಗ್ ಇತ್ತು. ಅದೇನಂತ ಹೇಳಿದ್ರೆ, ಎಲ್ಲಿಯಾದ್ರೂ ಕೇರಳದಲ್ಲಿ ಎಲ್ಲಾ ಕಡೆಯಲ್ಲಿ ಅಂಗನವಾಡಿಗೆ ಬೇಕಾಗಿ ಸ್ಥಳ ಮತ್ತು ಕಟ್ಟಡ ಇಲ್ಲದೆ ಇದ್ರೆ ಕೂಡಲೇ ಮಾಡ್ಬೇಕಂತ ಹೇಳಿ ಕೇರಳ ರಾಜ್ಯದ ಒಂದು ನಿರ್ದೇಶನ ಇತ್ತು. ಅದರ ಪ್ರಕಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗ್ ನಲ್ಲಿ ಈ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಭಾಗವಹಿಸಿದ್ರು. ಅಲ್ಲಿ ಸಹ ಅವರು ಅದು ಪರಿಹಾರ ಮಾಡಬಹುದಾದ ಸ್ಥಳವಾಗಿತ್ತು. ಆದ್ರೂ ಸಹ ಅಲ್ಲಿ ಪೂರ್ಣವಾದ ಸತ್ಯವನ್ನು ಅವರು ಹೇಳಲಿಲ್ಲ. ಅವರು ಅಲ್ಲಿ 2 ಸ್ಥಳ ಇದೆ, ಎರಡನ್ನು ಮಹಿಳಾ ಶಿಶು ಇಲಾಖೆ, ಕಲ್ಯಾಣ ಇಲಾಖೆ ಅದನ್ನು ರಿಜೆಕ್ಟ್ ಮಾಡಿದಂತೆ ಮಾತ್ರ ಹೇಳಿದ್ದೆ ಹೊರತು ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅವರು ಹೇಳಿಲ್ಲ. ಅಲ್ಲಿ ಮೆನ್ಷನ್ ಮಾಡಿದ ವಿಷಯ ಏನಂತ ಹೇಳಿದ್ರೆ, ಒಂದು ಸ್ಥಳ
ಒಂದು ಫ್ಯಾಕ್ಟರಿ, ಮರದ ಫ್ಯಾಕ್ಟರಿ ಹತ್ರ ಇರುವುದರಿಂದ ಅದು ಮಕ್ಕಳಿಗೆ ಅಲ್ಲಿ ಸಾಧ್ಯವಿಲ್ಲ, ಯಾಕಂದ್ರೆ ಪೊಲ್ಯೂಷನ್ ಇರ್ತದೆ. ಮತ್ತೊಂದು ಸ್ಥಳ ಅದು ಈ ಊರಿನವರು ಕೊಟ್ಟ ಸ್ಥಳ ರಸ್ತೆ ಇಲ್ಲದೆ ಇರುವುದರಿಂದ ಅದನ್ನು ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆ ಊರಿನ ಆ ರಸ್ತೆಯ ಆ ಜಮೀನಿನ ಮಾಲೀಕ ಅದನ್ನು ಪಂಚಾಯತಿಗೆ ಸಂಪೂರ್ಣವಾಗಿ, ಪಂಚಾಯತಿಗೆ ಅಲ್ಲ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿರುತ್ತಾರೆ, ಸೌಜನ್ಯವಾಗಿ ಬಿಟ್ಟುಕೊಟ್ಟಿರುತ್ತಾರೆ. 8.5 ಸೆಂಟ್ ಸ್ಥಳವನ್ನು ಆ ವ್ಯಕ್ತಿಯು ಈ ಅಂಗನವಾಡಿ ಆಗ್ಲಿ ಎಂಬ ಉದ್ದೇಶದಿಂದ ಕೊಟ್ಟಿರುತ್ತಾರೆ. ಆದ್ರೂ ಸಹ ಇಷ್ಟರವರೆಗೂ ಸಹ ಅದು ಕೊಟ್ಟು ಸಹ ಒಂದು 8-9 ತಿಂಗಳು ಕಳೆದ್ರು ಸಹ ಒಂದು ಅಂಗನವಾಡಿ ಮಾಡ್ಲಿಕ್ಕೆ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತಿಗೆ ಇದುವರೆಗೆ ಸಾಧ್ಯವಾಗ್ಲಿಲ್ಲ. ಈಗ ನೀವು ಆಲ್ರೆಡಿ ಮನವಿಯನ್ನ ಕೊಟ್ಟಿದ್ದೀರಾ ಅಥವಾ ನೀವು ಮುತ್ತಿಗೆಯನ್ನು ಹಾಕುವಂತ ಕೆಲಸನ ಮಾಡಿದ್ದೀರಾ? ಮುಂದಿನ ದಿನಗಳಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗದಿದ್ರೆ ನಿಮ್ಮ ನಿರ್ಣಯ ಏನು ಅನ್ನುವಂಥದ್ದು? ಹಲವು ಬಾರಿ ಕೊಟ್ಟಾಯ್ತು. ಇನ್ನು ಮುಂದಿನ ದಿನಗಳಲ್ಲಿ ಮೊನ್ನೆ ಮುತ್ತಿಗೆ ಹಾಕುವಾಗ ಮಹಿಳೆಯರು, ಮಕ್ಕಳು ಎಲ್ಲರೂ ಇದ್ರು. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಇಮಿಡಿಯೇಟ್ ಆಗಿ ಇನ್ನೊಂದು ಈ ತಿಂಗಳ ಕಳೆದ ಕೂಡಲೇ ಬೋರ್ಡ್ ಅಲ್ಲಿ ಇದನ್ನೊಂದು ಅಜೆಂಡಾವಾಗಿ ಇಟ್ಕೊಂಡು ಇದಕ್ಕೊಂದು ತೀರ್ಮಾನ ಕೈಗೊಳ್ಳದೇ ಇದ್ದರೆ ಖಂಡಿತ ಇನ್ನು ದೊಡ್ಡ ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆ ಮತ್ತು ನಿರಾಹಾರ ಸತ್ಯಾಗ್ರಹ ರೀತಿಯಂತ ಇನ್ನು ಹೋರಾಟ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ಲಿ. ಓಕೆ, ಧನ್ಯವಾದಗಳು ಸರ್ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ಸರ್, ಈಗ ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರಂತ ಜಬರ್ ಅವ್ರು ಹೇಳೋ ಪ್ರಕಾರ ಅಂದ್ರೆ ತುಂಬಾ ಸಲ ಮನವಿಯನ್ನ ಮಾಡಿದ್ದಾರೆ. ಈಗ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ರು ಕೂಡ ಅಲ್ಲಿನ ಪಂಚಾಯತ್ನ ಸೆಕ್ರೆಟರಿ ಇರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಬೇರೆ ಬೇರೆ ರೀತಿಯಂತ ಕಾರಣಗಳನ್ನು ಕೊಟ್ಟು ಅದನ್ನು ಮುಂದೂಡ್ತಾನೆ ಇದ್ದಾರೆ ಅನ್ನೋದು. ಇದರಲ್ಲಿ ರಾಜಕೀಯ ಏನಿಲ್ಲ, ಇದು ಒಂದು ಬಾಡಿಗೆ ಮಾಫಿಯಾ. ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಕೂಡ ಬಾಡಿಗೆ ಮಾಫಿಯಾ ಅನ್ನುವಂಥ ಒಂದು ಇದೆ. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ, ಆ ಇಲಾಖೆ ಈ ಇಲಾಖೆ ಅಂತಿಲ್ಲ, ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಡಿಗೆ ಮಾಫಿಯಾಗಳು ಕೆಲಸ ಮಾಡ್ತವೆ. ಬಾಡಿಗೆ ಮಾಫಿಯಾಗಳಿಂದ ಏನು ಲಾಭ ಅಂತೇಳಿದರೆ, ಒಂದು ತಮಗೆ ಬೇಕಾದವರ ಸ್ಥಳವನ್ನೇ ಬಾಡಿಗೆಗೆ ತೆಗೆದುಕೊಳ್ಳುವಂಥದ್ದು. 2, ಹೆಚ್ಚಿನ ಬಾಡಿಗೆಯನ್ನು ಕೊಟ್ಟಂತೆ ಮಾಡಿ ಅರ್ಧ ನುಂಗುವಂಥದ್ದು. ಇದು ಒಂದೆರಡು ಇಲಾಖೆ ಅಲ್ಲ, ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದಿಂದ ಪಂಚಾಯತ್ನವರೆಗೆ ಕೂಡ ಸರ್ಕಾರಿ ಮಟ್ಟದಲ್ಲಿ ಇದು ನಡೀತದೆ. ಸಾಕಷ್ಟು ಕಡೆ ಹಗರಣ ಕೂಡ ಆಗಿದೆ. ಅದು ಹಗರಣ ಆದರೂ ಕೂಡ ಏನಾಗೋದಿಲ್ಲ. ಅದರಲ್ಲಿ ಮುಖ್ಯ ಉದ್ದೇಶ ತಮ್ಮವರನ್ನು ರಕ್ಷಿಸುವಂಥದ್ದು, ತಮ್ಮ ವ್ಯಕ್ತಿಗೆ ಬಾಡಿಗೆ ಸಂದಾಯವಾಗುವಂತೆ ಮಾಡುವಂಥದ್ದು. ಅಥವಾ ತಮ್ಮ ಅಂದರೆ ಅದರಲ್ಲಿ 2 ಥರ ಇದೆ. ಒಂದು ದೂರದ್ದು ಅಲ್ಲ, ನಾನೇ ಅಧಿಕಾರಿ ಅಂತೇಳಿದರೆ ನನ್ನ ತಮ್ಮನಿಗೆ ಹೆಂಡತಿಯದು ಇದಕ್ಕೆ ಬಿಲ್ಡಿಂಗ್ಗೆ ಬಾಡಿಗೆ ಕೊಡುವಂಥದ್ದು. 2ನೇದು ಹಾಗೆ ಅವರೊಳಗೆ ಬಾಡಿಗೆ ಕೊಡುವಾಗ ವ್ಯವಹಾರ ಮಾಡುವಂಥದ್ದು. ಅರ್ಧ ದುಡ್ಡು 10,000 ಬಾಡಿಗೆ ಅಂತೇಳಿದ್ರೆ ನಿಜವಾಗಿ 5,000 ಮಾತ್ರ ಕೊಡುವಂಥದ್ದು, 5,000 ನುಂಗುವಂಥದ್ದು. ಇವೆಲ್ಲ ನಡೀತದೆ. ಇದು ಆರೋಗ್ಯ ಇಲಾಖೆ ಇರ್ಬೋದು, ಸರ್ಕಾರದ ಯಾವುದೇ ಕಂದಾಯ ಇಲಾಖೆ ಇರ್ಬೋದು, ಇದು ಶಾಲೆಗಳಿರ್ಬೋದು, ಕಂದಾಯ ಎಷ್ಟೋ ಶಾಲೆಗಳು ಕೂಡ ಇದೇ ಸ್ಥಿತಿ ಇದೆ. ಜಾಗ ಇದ್ರೂ ಕೂಡ ಕಟ್ಕೊಳ್ಳೋದಿಲ್ಲ, ಬಾಡಿಗೆಯಲ್ಲೇ ಇದ್ದುಬಿಡ್ತಾರೆ. ಆ ಥರ ಸ್ಥಿತಿ ಇಲ್ಲಿ ಕೂಡ ಕಂಡು ಬರ್ತದೆ. ಇದು ಕೂಡ ಬಾಡಿಗೆ ಮಾಫಿಯಾದ ಒಂದು ಇದಂತೇಳಿ ನಾನು ಪರಿಗಣಿಸಬೇಕಾಗ್ತದೆ. ಅದನ್ನು ನಿವಾರಿಸಬೇಕು. 2ನೇದು ಈ ಆಂಗನ್ ಅನ್ನುವಂಥದ್ದು. ಆಂಗನ್ ಅಂತೇಳಿದರೆ ಮಡಿಲು ಅಂತ ಅರ್ಥ. ಅದು ಉತ್ತರ ಭಾರತದ ಭಾಷೆಯ ಶಬ್ದ. ಅದು ವಾಡಿ ಅಂತ ಹೇಳಿದ್ರೆ ಒಂದು ನೆಲೆ ಅಂತ ಸ್ವಲ್ಪ. ಆಂಗನ್, ಮಡಿಲು ಅನ್ನುವಂಥ ಕನ್ನಡದಲ್ಲಿ ಕೂಡ ಮಡಿಲು ಯೋಜನೆ ಇದೆ. ಇದು ಮಡಿಲು ಆಂಗನ ಉತ್ತರ ಭಾರತದಿಂದ ಬಂದಂಥ ಶಬ್ದ ಇದೆ, ಅಂಗನವಾಡಿ ಅಂತ. ಆಂಗನ್ ಅನ್ನೋದನ್ನು ಅಂಗನ್ ಅಂತ ಮಾಡ್ಕೊಂಡಿದ್ರು, ಅಕ್ಷರ ಇರೋದ್ರಿಂದ ಇಲ್ಲಿ ತೆಂಕಳಕ್ಕೆ ಬರುವಾಗ ಆ ಥರ ಶಬ್ದಗಳನ್ನು ಮಾಡ್ಕೊಳ್ಳುವಾಗ ಅದನ್ನು ತದ್ಭವ ಅಂತ ಹೇಳ್ತಾರೆ. ಮೂಲ ಏನಿರ್ಬೋದು ಅದನ್ನು ಈಚೆಗೆ ಬರುವ ತದ್ಭವ ಅಂತ ಹೇಳಿದೆ. ಇವಾಗ ಬಸ್ ಅಂತಿದೆ ಇಂಗ್ಲೀಷ್ನಲ್ಲಿ, ನಾವು ಕನ್ನಡದಲ್ಲಿ ಬರೆಯುವಾಗ ಬಸ್ಸು ಅಂತ ಬರೀತಾರೆ. ಅದು ಮೂಲದ್ದೊಂದಾದರೆ ಇದು ಬಸ್ಸು ಅನ್ನುವಂಥದ್ದು ತದ್ಭವ ಅಂತ ಹೇಳ್ತಾರೆ. ಅದು ಯಾವುದೇ ಭಾಷೆಗಳು ಆ ಥರ ಬರುವುದನ್ನು ತದ್ಭವ ಅಂತ ಹೇಳ್ತಾರೆ. ಅದೇ ರೀತಿ ಅಂಗನವಾಡಿ ಅನ್ನುವಂಥ ಶಬ್ದ ಬಂದಿದೆ. ಈ ಮಡಿಲು ಅನ್ನುವಂಥದ್ದು ನಾನಾ ರೀತಿಯಲ್ಲಿ ಉಪಯೋಗ ಮತ್ತು ದುರುಪಯೋಗವನ್ನು ಅಂಗನವಾಡಿಗಳಿಗೆ ಸರ್ಕಾರಗಳು ಕೆಲವು ರೀತಿಯ ಸಹಾಯಗಳನ್ನು ಕೊಡ್ತವೆ. ಅದು ಜನರಿಗೆ ಮುಟ್ಟಿಸ್ಲಿಕ್ಕೆ ಒಂದು ಸೆಂಟರ್. ಅದು ಕೆಲವು ಸರ್ಕಾರಿ ಯೋಜನೆಗಳನ್ನು ಅಂಗನವಾಡಿಯ ಮೂಲಕ ಸರ್ಕಾರ ಜನರಿಗೆ ಮುಟ್ಟುವಂತೆ ಮಾಡ್ತದೆ. ಆದರೆ ಅದು ಸೀದಾ ಅಲ್ಲಿಯ ಪಂಚಾಯತ್ಗೋ ಅಥವಾ ಅಧಿಕಾರಿಗೋ PDOಗೋ ಅಥವಾ ಅಲ್ಲಿನ ಯಾರಾದರೂ ಮರಿ ಪುಡಾರಿಗೋ ಕಿಸೆಗೂ ಹೋಗುವಂಥದ್ದು ಸಾಕಷ್ಟು ಕಡೆ ಕಂಡು ಬಂದಿದೆ. ಆಮೇಲೆ
ಅಂಗನವಾಡಿ ಮಕ್ಕಳಿಗೆ ಕೊಟ್ಟಿರುವ ಆಹಾರ ವಸ್ತುಗಳಲ್ಲಿ ದುರುಪಯೋಗ ಆಗುವಂಥದ್ದು, ಮಾರ್ಕೊಂಡು ತಿನ್ನುವಂಥದ್ದು, ಅಂಗನವಾಡಿ ಮೂಲಕನೇ ಗರ್ಭಿಣಿಯರಿಗೆ ಕೆಲವು ಇದನ್ನು ಕೊಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ, ಸರ್ಕಾರದ ಯೋಜನೆಗಳನ್ನು ಮಾಡ್ತಾರೆ. ಇತ್ತೀಚೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕಡೆ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಕೊಟ್ಟಂಗೆ ಮಾಡಿಬಿಟ್ಟು ಮೊಟ್ಟೆನ ವಾಪಸ್ ಕಸ್ಕೊಂಡದ್ದು ಒಂದು ಸುದ್ದಿ ವರದಿಯಾಗಿತ್ತು. ಇಂಥವೆಲ್ಲ ನಡೀತಾ ಇರ್ತವೆ. ಮಕ್ಕಳಿಗೆ ಪೌಷ್ಟಿಕ ಆಹಾರಗಳನ್ನು ಒದಗಿಸುವಂಥ ಕೇಂದ್ರವಾಗಿ ಕೂಡ ಅಂಗನವಾಡಿಯನ್ನು ಪರಿಗಣಿಸಲಾಗಿದೆ. ಆದರೆ ಅಲ್ಲಿ ಕೂಡ ಆ ಹಂತದಲ್ಲೂ ಕೂಡ ಸಾಕಷ್ಟು ಈ ಕರ್ನಾಟಕದಲ್ಲಿ ಅಂಗನವಾಡಿಗಳನ್ನು ಮ್ಯಾಂಟೆಸರಿ ಮಾಡುವಂಥ ಯೋಜನೆ ಈಗಾಗಲೇ ಶುರುವಾಗಿದೆ. ಅಂಗನವಾಡಿಗಳನ್ನೆಲ್ಲ ಅದು ಕೂಡ ಅಷ್ಟೇ. ಅಂಗನವಾಡಿ ಶಬ್ದ ಉತ್ತರದಿಂದ ಬಂದರೆ ಮಾಂಟೆಸರಿ ಅನ್ನುವಂಥದ್ದು ಜರ್ಮನಿಯಿಂದ ಬಂದಿದೆ. ನಮ್ಮದೇ ಮಡಿಲು ಯೋಜನೆ ಪ್ರತ್ಯೇಕವಾಗಿದೆ. ಇದರೂ ಕೂಡ ಮಡಿಲು ಯೋಜನೆಯ ಜೊತೆಗೇ ಇದನ್ನು ಅಂಗನವಾಡಿ ಕೂಡ ಮಾಂಟೆಸರಿಗಳನ್ನು ಕೂಡ ಮಡಿಲು ನೆಲೆ ಅಂತ ಮಾಡ್ಕೋಬೋದು. ಅದೇನಾದರೂ ಇರಲಿ, ಇಲ್ಲಿ ಮಂಜೇಶ್ವರದ ಅಂಬಿತ್ತಡಿಯಲ್ಲಿ ಏನು ನಡೆದಿದೆ, ಅಂಬು ಇತ್ತ ಅಡಿ, ಅದು ಹಿಂದಿನ ಕಾಲದಲ್ಲಿ ಅಂಬು ಅಂದರೆ ಬಾಣ ಅಂತ. ಹಿಂದಿನ ಕಾಲದಲ್ಲಿ ಬಾಣಗಳ ವ್ಯವಹಾರ ಮಾಡುವರು ಬಿಲ್ಲು ಬಾಣ ಅನ್ನುವಂಥ ಜನರ ಅತಿ ಮುಖ್ಯ ಆಯುಧವಾಗಿತ್ತು ಈ ಕರಾವಳಿಯಲ್ಲಿ. ಬಿಲ್ಲು ಬಾಣ ಮತ್ತು ಕತ್ತಿಯಲ್ಲಿ ಕೂಡ ಖಡ್ಗ ಈ ಕಡೆ ಬಳಕೆಯಲ್ಲಿ ಇರಲಿಲ್ಲ. ಇಲ್ಲಿ ಬಳಕೆ ಇದ್ದಿದ್ದು ಸುರಿಯ ಅಂತ. ಸುರಿಯ ಮತ್ತು ಖಡ್ಗಕ್ಕೆ ಭಾಳ ವ್ಯತ್ಯಾಸ ಇದೆ. ಭಾಳ ಜನರಿಗೆ ಸುರಿಯ ಮತ್ತು ಖಡ್ಗದ ವ್ಯತ್ಯಾಸ ಗೊತ್ತಿಲ್ಲ. ಖಡ್ಗ ಅನ್ನುವಂಥದ್ದು ಒಂದು ಸೈಡ್ ಮಾತ್ರ ಹರಿತಾ ಇರ್ತದೆ, ಸ್ವಲ್ಪ ಬೆಂಡಿರ್ತದೆ ಮತ್ತು ಅದರಿಂದ ಒಂದೇ ಸೈಡ್ ಕಡಿಯಲಿಕ್ಕಾಗೋದು. ಸುರಿಯ ಅನ್ನುವಂಥದ್ದು ಸಾಮಾನ್ಯ ನೆಟ್ಟಿಗಿರ್ತದೆ ಮತ್ತು ಸಾಮಾನ್ಯ ಖಡ್ಗಿಂತ ಚಿಕ್ಕದಿರ್ತದೆ ಮತ್ತು ಅದರ ಎರಡೂ ಕಡೆ ಹರಿತಾ ಇರ್ತದೆ. ಎರಡೂ ಕಡೆ ಹರಿತಾ ಇದೆ. ಹಾಗೂ ಖಡ್ಗದಿಂದ ಕಡಿದ್ರೆ ಸುರಿಯದಿಂದ ಚುಚ್ತಾರೆ. ಕೋಟಿ ಚೆನ್ನೈಯರಲ್ಲಿ ಬರೋದು ಸುರಿಯ. ಆದರೆ ನಿಮ್ಗೆ ಯಾವ ಆಟಕ್ಕೆ ಹೋದರೂ ಖಡ್ಗ ಹಿಡ್ಕೊಂಬಂದಿರ್ತಾನೆ ನಾವು. ಸುರಿಯನೇ ತರೋದಿಲ್ಲ. ಯಾಕಂತೇಳಿ ಆ ಸುರಿಯ ಮತ್ತು ಖಡ್ಗಕ್ಕಿರೋ ವ್ಯತ್ಯಾಸ ತಿಳಿದಿರುವಂಥ. ಅದೇ ರೀತಿ ಬಿಲ್ಲು ಬಾಣ, ಅದು ಕೋಟಿ ಚೆನ್ನೈಯರಿಗೆ ಮಾತ್ರ ಅಲ್ಲ, ಈ ಕರಾವಳಿಯೆಲ್ಲ ಕೂಡ ಬಿಲ್ಲು ಬಾಣ ಮತ್ತು ಗರಡಿ ಮನೆ ವ್ಯವಹಾರಗಳಿಗೆ ಭಾಳ ಮುಖ್ಯವಾಗಿತ್ತು. ಅಂಬತ್ತಾಡಿ ಅಂತೇಳಿದರೆ ಬಾಣವನ್ನು ಕೊಟ್ಟು ವ್ಯವಹಾರದಂಥ ಒಂದು ಜಾಗ, ಅದು ಒಂದು ಕಾಲದಲ್ಲಿ ಅಂಥ ಒಂದು ಅದು ಅಂಬತ್ತಾಡಿ ಅಂತ ಆಗಿದೆ. ಹಾಗಾಗಿ ಅಂಗನವಾಡಿಯ ವ್ಯವಹಾರ ಮತ್ತು ಅವ್ಯವಹಾರ ಇಲ್ಲಿ ನಡೆದಿರುವಂಥದ್ದು ಅವ್ಯವಹಾರ. ಈ ಅವ್ಯವಹಾರ ನಿರ್ಮಿಸಲಿಕ್ಕೆ ಯಾಕಂತೇಳಿದರೆ ಒಂದು ದಾನ ಕೊಡೋದೇ ಜಾಸ್ತಿ. ಜಾಗವನ್ನು ದಾನ ಕೊಟ್ಟಿದ್ದಾರೆ, ರಸ್ತೆ ಬಿಟ್ಟು ಕೊಟ್ಟಿದ್ದಾರೆ. ಇಷ್ಟದ ಮೇಲೂ ಅಲ್ಲಿಯ ಅಂಗನವಾಡಿಯವರು ಪಂಚಾಯತ್ನವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಹಿಂದೆ ಅತಿ ದೊಡ್ಡ ಒಂದು ಕೆಟ್ಟ ಕೂಟವೇ ಇದೆ ಅಂತ ನಾವು ತಿಳಿಬೇಕಾಗ್ತದೆ. ಆ ಜನರು ಆದಷ್ಟು ಬೇಗ ಕಣ್ತೆರೆದು ಇಂಥ ತಪ್ಪುಗಳು ಮುಂದೆ ನಡೆಯದಂತೆ ನೋಡ್ಕೋಬೇಕು. ಸರ್ಕಾರ ಕೂಡ ಈ ಪಂಚಾಯತ್ಗಳಿಗೆ ಕಿವಿ ಹಿಂಡಬೇಕು. ಅಲ್ಲಿ ಆಡಳಿತ ಪಕ್ಷ ಏನಿದೆ, ಅಲ್ಲಿ ಆಳುವ ಸರ್ಕಾರ ಏನಿದೆ, ಅಲ್ಲಿಯ ಸಂಸದರು ಏನಿದ್ದಾರೆ, ಅಲ್ಲಿಯ ಶಾಸಕರು, ಸಂಸದರು ಲೋಕಸಭೆಯಲ್ಲಿ ಮಾತಾಡಬೇಕು, ಶಾಸಕರು ವಿಧಾನಸಭೆಯಲ್ಲಿ ಮಾತಾಡಬೇಕು. ಅಂಥ ಸಮಯ ಬಂದಾಗ ಮಾತ್ರ ಅದು ಸರಿಯಾಗಿ ಕೆಲಸ ಆಗ್ತದೆ. ಇಲ್ದ ಅಂದರೆ ಇಂಥ ಬೇಜವಾಬ್ದಾರಿತನರ ಮನವತ್ತು ನನೆಗುದಿ ಮುಂದುವರಿತದೆ. ಹಾಗೆ ಆಗದೇ ಇರಲಿ. ಮುಂದೆ ಆದಷ್ಟು ಬೇಗ ಮಕ್ಕಳ ಅಂಗನವಾಡಿ ಸ್ವಂತ ಕಟ್ಟಡ ನಿರ್ಮಾಣವಾಗಲಿ, ಬಾಡಿಗೆ ಅವ್ಯವಹಾರ ನಿಂತು ಹೋಗಲಿ ಅಂತ ಹೇಳುವ. ಮುಂದಿನ ವರದಿ ನೋಡೋಣ. ತುಳು ನಾಟಕ ಹಾಗೂ ಚಲನಚಿತ್ರಗಳಲ್ಲಿ ಅಪ್ಪೆನ್ ಕೆರ್ದ್ ಎಂದರೆ ತಾಯಿಯನ್ನು ಕೊಂದು ಬಾಡಿಗೆ ಅಮ್ಮನನ್ನು ಕೂರಿಸಿ ಬಹುಕಾಲವಾಗಿದೆ. ಇಷ್ಟೆಲ್ಲ ಪುಸ್ತಕಗಳು ಇರುವಾಗ ಕನ್ನಡ ಭಾಷೆ ಸಾಯುವುದಿಲ್ಲ ಎಂಬುದು ನಮ್ಮವರ ನಂಬಿಕೆ. ಈ ಬಗ್ಗೆ ಒಂದು ವರದಿ ಇದೆ. ಜಾರು, ಕೊರಪಳು, ಕುಷ್ಟ ಎಂದೆಲ್ಲ ಹಿಂದೆ ಹೆಸರು ಇಡುತ್ತಿದ್ರು. ಆದರೆ ಜಾರು ಸತ್ತು 4 ದಶಕಗಳು ದಾಟಿದವು. ಒಂದು ಕಾಲದ ತುಳುವರಲ್ಲಿ ಸಾಮಾನ್ಯವಾಗಿದ್ದ ಈ ಮಾದರಿಯ ಹೆಸರು ಇಡುವ ಪರಂಪರೆ ನಿಂತು 45 ವರ್ಷಗಳೇ ಆದವು. ಕನ್ನಡದ ಮೊದಲ ಕೊಲೆಗಾರರು ಪತ್ರಕರ್ತರು. ಕನ್ನಡದ ನಿಜ ಬಳಕೆಯ ಪದ ಬಳಸದೇ ಇರುವುದರಲ್ಲಿ ಇವರು ಜಾಣ ಕಿವುಡರು. ಎರಡನೆಯ ಕೊಲೆಗಾರರು ನಕಲಿ ಶಬ್ದಬ್ರಹ್ಮರು. ಇಂದು ಕನ್ನಡ ಬರವಣಿಗೆಯಲ್ಲಿ ನಿಜಗನ್ನಡ 30% ಬರಲು ಈ ಇಬ್ಬರೇ ಕಾರಣ. ಕವಿಗಳು ಆಗಲಾದರೂ ನೇಸರ, ಪಡುವ, ತಂಗದಿರ, ಲೋಕ ಇಂಥ ಶಬ್ದಗಳನ್ನು ಬಳಸುತ್ತಾರೆ. ಮುಂದೆ ಸಂವಿಧಾನ ಇರುತ್ತದೆ, ಆದರೆ ಅದರ ಮೂಲ ಆಶಯ ಇರದು. ಹಾಗೆಯೇ ಇದು ಕನ್ನಡ ಇರುತ್ತದೆ, ನಿಜ ಗನ್ನಡವಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಸರ್, ಅಪ್ಪೆ ಕೊಂದವರ ಅಮ್ಮ ಅಂದ್ರೆ ಮಮ್ಮಿ ತಂದವರ ತುಳುನಾಡು, ಜಾರು ಮಾದರಿಯವರ ಮರಣದ ದೂರ ಪರಿಣಾಮ, ಅದೇ ರೀತಿ ಸಂವಿಧಾನದಂತೆ ಕನ್ನಡ ಉಳಿದರೂ ಕನ್ನಡತನ ಇರದು. ನಾನು 5 ವರ್ಷಗಳ ಹಿಂದೆ ಜಾರು ಸತ್ತು 40 ವರ್ಷ ಆಯ್ದುಕೊಂಡು ಎಲ್ಲರೂ ಮುಖ ನೋಡ್ತಾ ಇದ್ದರು.
ಆಗ ಅವ್ರಿಗೆ ಹೇಳಿದೆ, ನೋಡಪ್ಪ ಇವಾಗ ಯಾರೋ ಒಂದು ಹುಡುಗನ ತೋರಿಸು ನೀನು ಜಾರು ಅಂತ ಹೆಸರಿಡು. ಆಮೇಲೆ ನಾನು ಭಾಳಷ್ಟು ಹುಡುಕಾಡಿದ ಮೇಲೆ 40 ವರ್ಷದ ಜಾರು ಹೆಸರಿನವರೊಬ್ಬರು ಸಿಕ್ಕಿದ್ರು. ಅದಕ್ಕಿಂತ ಕೆಳಗಿನವರು ಯಾರು ಕೂಡ ಆ ಹೆಸರಿನಲ್ಲಿಲ್ಲ. ದಟ್ ಮೀನ್ಸ್ ಜಾರು ಇಸ್ ಡೆಡ್. ಇದು ಜಾರು ಒಬ್ಬನ ಕತೆ ಅಲ್ಲ, ಕೊರಗ ಶೆಟ್ಟಿದು ಅದೇ ಕತೆ, ಕೊರಪಳು ಮರಕಾಲ್ತಿದ್ದು ಅದೇ ಕತೆ. ಇಂಥ ಯಾವುದೇ ಹೆಸರುಗಳು ಕೂಡ ಇನ್ನು ಬಳಕೆಯಲ್ಲಿ ಇಲ್ಲ ಅಂಥೇಳಿದರೆ ನಮ್ಮ ಸಂಸ್ಕೃತಿಗೆ ನಾವೇ ಕೊಡಲು ಏಟು ಹಾಕ್ಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಯಾವುದೇ ಅಭಿಮಾನವೂ ಇಲ್ಲ, ಏನೂ ಇಲ್ಲ. ಎರವಲು ಸಂಸ್ಕೃತಿಗೆ ನಾವು ನಮ್ಮನ್ನು ಮಾರ್ಕೊಂಡಿದ್ದೇವೆ. ಅದೇ ರೀತಿ ಇನ್ನೂ ಒಂದು ಘಟನೆ ಹೇಳಬೇಕಂತೇಳಿದ್ರೆ, ಜಾರು ನಿಜವಾಗಿಯೂ ಒಂದು ಸರ್ತಿ ಸತ್ತೋಗ್ಬಿಟ್ಟಿದ್ದ. 1974ರಲ್ಲಿ ಕರ್ನಾಟಕದಲ್ಲಿ ಭಾರಿ ಮಳೆ, ಪ್ರವಾಹ, ಅತಿ ದೊಡ್ಡ ಪ್ರವಾಹ ಮತ್ತು ಭಾರಿ ಮಳೆ ಬಂದಿತ್ತು. ಆವಾಗ ಇದರಲ್ಲಿ ನಾನು ಆವಾಗ ಆಗ್ತಾನೆ ಪತ್ರಕರ್ತನಾಗಿ ಸೇರಿದ್ದೆ. ಅದಕ್ಕಿಂತ ಮುಂಚೆ ಕೆಲವು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೆ. ಅದು ಅಂಗಡಿ ಫುಟ್ಪಾತ್ ವ್ಯಾಪಾರ ಇವೆಲ್ಲ ಇತ್ತು. ಆ ರೀತಿ ಸೇರಿದ್ದಷ್ಟೇ. ಆವಾಗ ಸೇರಿದ ಸಮಯದಲ್ಲಿ ಏನಾಯಿತು, 74ರ ಮಳೆಯಲ್ಲಿ ಬಿಜಾಪುರದಲ್ಲಿ ಒಂದು ಹೋಟೆಲ್ ಬಿದ್ದು ಹೋಗಿಬಿಟ್ಟು 2 ಕಾರ್ಮಿಕರು ಸತ್ತೋಗಿಬಿಟ್ಟಿದ್ರು ಅದರಲ್ಲಿ. ಅದ್ರ ಒಬ್ಬನ ಹೆಸರು ಜಾರು. ಇದು ಪ್ರಜಾವಾಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಬಂದಿತ್ತು, ಬೆಂಗಳೂರು ಪ್ರಜಾವಾಣಿ ಎಡಿಷನಲ್ಲಿ ಫ್ರಂಟ್ ಪೇಜಲ್ಲಿ ಬಂದಿತ್ತು. ಹಾಗಾಗಿ ಆ ಬಗ್ಗೆ ನಾವು ಪೇಪರ್ ಓದಿ ಬಿಟ್ಬಿಟ್ಟೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಒಂದು 2 ತಿಂಗಳಾದಮೇಲೆ ಒಂದು ಕಡೆ ಹೋದಾಗ ಎಲ್ಲ ಮಿಕ್ಕಿ ನೋಡ್ತಾಯಿದ್ರು, ಇದೇನು ಈ ಥರ ಮಾಡ್ತಾಯಿದ್ದಾರೆ ನನ್ನ ನೋಡಿ, ಈ ಥರ ಏನು ಕಾರಣ ಅಂತ ಅವ್ರಿಗೆ ಕೇಳಿದೆ. ಆಮೇಲೆ ಒಬ್ಬ ಹೇಳ್ದ, ಈ ಥರ ಪೇಪರಲ್ಲಿ ಬಂದಿತ್ತಲ್ರಿ 2 ತಿಂಗಳ ಹಿಂದೆ, ಅದು ನೀವೇ ಅಂತ ತಿಳ್ಕೊಂಡಿದ್ರಿ ಇಲ್ಲಿರೋರು ಅಂತ ಹೇಳಿದ್ರು. ಆ ಥರ ಅದು 2ನೇ ವಿಷಯ. ಇವಾಗ 3ನೇ ವಿಷಯ ಏನಂತೇಳಿ ಅತಿ ಮುಖ್ಯವಾದ, ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಎಲ್ಲ ನಾಮಫಲಕಗಳಲ್ಲಿ ಬೋರ್ಡ್ಗಳಲ್ಲಿ, ಆ ನಾಮಫಲಕ ಅಂತ ಹೇಳಬೇಕಾಗಿಲ್ಲ, ಕನ್ನಡದಲ್ಲೇ ಹೆಸರಿನ ಹಲಗೆ ಅಂತ ಹೇಳ್ಬೋದು. ಹೆಸರಿನ ಹಲಗೆ ಅಂತೇಳಿ ಕನ್ನಡ ಆಗ್ತದೆ. ನಮ್ಮವರಿಗೆ ಕನ್ನಡ ಬೇಕಾಗಿಲ್ಲ, ಕನ್ನಡ ಅಕ್ಷರ ಇದ್ದರೆ ಆಯ್ತು ಅಷ್ಟೇ. ಆಗ ಹೆಸರಿನ ಹಲಗೆ ಅಂತ ಹೇಳೋಲ್ಲ, ನಾಮಫಲಕ ಅಂತ ಹೇಳ್ತಾರೆ, ಬೋರ್ಡ್ ಅಂತ ಹೇಳ್ತಾರೆ. ಇದು ಒಂದಲ್ಲ, ಇಂಥ 100 ಉದಾಹರಣೆಗಳಿದ್ದಾವೆ. ನಮ್ಮ ಶಬ್ದಗಳಿದ್ರೂ ಬಳಸಲ್ಲ, ಅಂದರೆ ಅನ್ಯ ಶಬ್ದಗಳನ್ನು ಬಳಸಬಾರ್ದು ಅಂತಲ್ಲ, ಅನ್ಯ ಶಬ್ದವನ್ನು ಬಳಸಿದ್ರು ನಮ್ಮ ಶಬ್ದಗಳನ್ನು ಬಳಕೆಯಲ್ಲಿ ಇಟ್ಕೋಬೇಕು. 2 ಶಬ್ದಗಳನ್ನು ಆದಷ್ಟು ಬಳಸಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಶಬ್ದಗಳನ್ನು ಕೂಡ ಬಳಕೆಯಲ್ಲಿ ಇಟ್ಕೊಂಡೇ ಇಲ್ಲ. ಆ ಥರ ಕನ್ನಡದ ದೊಡ್ಡ ದುರದೃಷ್ಟ ಅದಿರುವಂಥ. ಕರ್ನಾಟಕ ಸರ್ಕಾರ ಇವಾಗ ಹೆಸರಿನ ಹಲಗೆಗಳ 60% ಕನ್ನಡ ಇರಬೇಕು ಅಂತೇಳಿ ಕಾನೂನು ಮಾಡಿದೆ. ಆದರೆ ಹೆಸರಿನ ಹಲಗೆ ಮೇಲೆ 60% ಕನ್ನಡ ಯಾವ ಭಾಷೆಯಲ್ಲಿ ಇರ್ತದೆ? ಅದು ಕನ್ನಡ ಅಕ್ಷರ 60% ಇರ್ಬೋದು, ಅದರಲ್ಲಿ ಇರೋದು ಕನ್ನಡನ. ಇವಾಗ ಕನ್ನಡದಲ್ಲಿ ಸಾಕಷ್ಟು ಪತ್ರಿಕೆಗಳು ಪುಸ್ತಕಗಳೆಲ್ಲ ಇದ್ದಾವೆ. ನಾನು ಸಾಕಷ್ಟು ಅಧ್ಯಯನ ಮಾಡಿ ಇತ್ತೀಚಿನ ಪುಸ್ತಕಗಳಲ್ಲಿ 30% ಅಷ್ಟೇ ಕನ್ನಡ ಇರೋದು. ಬರೀ 30% ಕನ್ನಡ ಶಬ್ದಗಳನ್ನ ಇಟ್ಕೊಂಡಿದ್ದಾರೆ. ಇನ್ನು ಶಬ್ದಗಳು ಇನ್ನುಳಿದ ಕನ್ನಡ ಶಬ್ದ ಬೇಕಾದ್ರೆ ನಿಮಗೆ ಡಿಕ್ಷನರಿ ಹುಡುಕ್ಬೇಕಷ್ಟೆ, ಇನ್ನೂ ಇಲ್ಲ. ಶಂಕರ್ ಭಟ್ರು ಅಂತ ಒಂದು ಕನ್ನಡ ಬಗ್ಗೆ ಏನೋ ಅಷ್ಟು ಪ್ರಯತ್ನ ಮಾಡಿದ್ರು, ಅದೇನೂ ಆಗಲಿಲ್ಲ. ಡಾಕ್ಟರ್ ಶಿವಪ್ಪ ಅಂತ ಹೇಳಿಬಿಟ್ಟು ವೈದ್ಯಕೀಯ ಡಿಕ್ಷನರಿ ಅಂತ ಅಚ್ಚ ಕನ್ನಡದ್ದು ಮಾಡಿದರು, ಅದನ್ನ ಯಾರೂ ಒಪ್ಪಲಿಲ್ಲ. ಈ ಥರ ಬೇಕಾದಷ್ಟು ಇದ್ದಾವೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಪುಟ್ಟಪ್ಪನವರಿದ್ದಾಗ ವಿಶ್ವಕೋಶವಂತಂದರು. ವಿಶ್ವಕೋಶ ತಂದಾಗ ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಚ್ಚ ಕನ್ನಡ ಶಬ್ದಗಳನ್ನು ಒಂದಷ್ಟು ಬಳಸಿದರು. ಆ ಶಬ್ದವನ್ನು ಅನಂತರ ಮೈಸೂರು ಯೂನಿವರ್ಸಿಟಿಯವರೇ ಬಳಸಿಲ್ಲ, ಬೇರೆಯವರು ಬಿಟ್ಬಿಡಿ. ಮೈಸೂರು ಯೂನಿವರ್ಸಿಟಿ ಆ ಶಬ್ದಗಳನ್ನು ಬಳಸಿಲ್ಲ. ಈ ರೀತಿ ಕನ್ನಡದ ಅದಕ್ಕಿಂತ ದೊಡ್ಡ ದುರದೃಷ್ಟ ಅಂತೇಳಿದರೆ, ಈ ಶಬ್ದಬ್ರಹ್ಮರು, ಸಾಕಷ್ಟು ಜನ ಶಬ್ದಬ್ರಹ್ಮರಿದ್ದಾರೆ. ನಾನು ಹಿಂದೆ ಬರೆದಿದ್ದೆ, ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಮಿನಿ ಡಿಕ್ಷನರಿ ಮಾಡಿದರು. ಆ ಮಿನಿ ಡಿಕ್ಷನರಿಯಲ್ಲಿ ಹೇಗೆ ಮಾಡಿದ್ರು ಅಂತೇಳಿದ್ರೆ, ಹಿಂದಿ ಡಿಕ್ಷನರಿನ ಹೇಗೆ ಕಾಪಿ ಮಾಡಿದ್ರು ಅಂತ ಹೇಳಿದರೆ, ಕನ್ನಡದಲ್ಲಿ ಕಾಳಿ ಅಂತ ಹೇಳೋದಿಲ್ಲ, ದೇವಿಗೆ ಕಾಳಿ ಅಂತ ಹೇಳ್ತಾರೆ. ಆದರೆ ಅವರು ಕಾಳಿ ಅನ್ನೋದಕ್ಕೆ ಕಾಳಿ ಅಂತ ಬರೆದು ದೇವಿ ಅಂತ ಬರೆದು ಅರ್ಥ ಕೊಟ್ಟು, ಇನ್ನೊಂದು ಖಾಲಿ ಅನ್ನುವಂಥದ್ದು, ಇನ್ನೊಂದು ಖಾಲಿ ಯಾವುದು ಇದ್ರದ್ದು ಯಾವುದು ಪರ್ಷಿಯನ್ ಅರೇಬಿಕ್ ಶಬ್ದ, ಅದಕ್ಕೆ ಕನ್ನಡದಲ್ಲಿ ಬರೀದು ಇವೆಲ್ಲ ಶಬ್ದಗಳಿದ್ದಾವೆ, ಅದನ್ನು ಬಳಸೋದು ಬಿಟ್ಟಿದ್ದೀವಿ ನಾವು. ಅದು ಬಳಸಬಾರ್ದು ಅಂತಲ್ಲ, ಎರಡನ್ನೂ ಬಳಸ್ಬೇಕು. ಆ ಖಾಲಿ ದೊಡ್ಡ ಕಾ ಬರೆದುಬಿಟ್ಟು ಅದು ಬರಿದು ಅಂತ ಅರ್ಥನು, ಖಾಲಿ ಸಣ್ಣ ಖಾಲಿ ಅಂತ ಬರೆದು ಇದು ದೇವಿ ಅಂತೇಳಿ ಅರ್ಥ ಕೊಟ್ಟಿದ್ರು. ನಾನು ಬರೆದೆ. ಅದು ಏನಂದರೆ ಹಿಂದಿ ಡಿಕ್ಷನರಿಲಿ ಆ ಥರ ಇದೆ. ಯಾಕಂದರೆ ನಾರ್ತ್ ಇಂಡಿಯಾದಲ್ಲಿ ಲಕಾರ ಇಲ್ಲ, ಅಲ್ಲಿ ಖಾಲಿ ಅಂತ ಇರ್ತದೆ. ಅದು ಬರೆದ ಮೇಲೆ ಅದನ್ನು ಚೇಂಜ್ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ಹಣೆ ಬರ ಇದು ಶಬ್ದಬ್ರಹ್ಮ. ಅದಕ್ಕಿಂತ ದೊಡ್ಡದು ವಿಶೇಷ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಆಡಳಿತ ಪದಕೋಶ,
ಕಾನೂನು ಪದಕೋಶ, ಕೆಲವು ಪದಕೋಶ ಸರ್ಕಾರದ ದುಡ್ಡು ತಿನ್ನೋದು, ಪದಕೋಶ ಮಾಡೋ. ಆ ಪದಕೋಶಗಳೆಲ್ಲ ಏನಂದರೆ ಹಿಂದಿ ಡಿಕ್ಷನರಿಯಲ್ಲಿ ಹಿಂದಿ ಅಕ್ಷರದಲ್ಲಿ ಏನಿರ್ತದೆ ಕನ್ನಡ ಅಕ್ಷರದಲ್ಲಿ ಬರೆದ್ರೆ ಇವ್ರದ್ದು ಪದಕೋಶ ರೆಡಿ ಆಗೋಯ್ತು. ಹಿಂದಿ ಡಿಕ್ಷನರಿರುವ ಅಕ್ಷರದಲ್ಲಿರುವಂಥ ಹಿಂದಿ ಪದಗಳನ್ನು ಕನ್ನಡ ಅಕ್ಷರದಲ್ಲಿ ಬರೆದು, ಈಗ ಅಂಗನವಾಡಿನೂ ಅದೇನೆ, ಇಂಥವು ಸಾಕಷ್ಟು ಇದ್ದಾವೆ. ಅದೇ ರೀತಿ ಮಾಡ್ತಾ ಇದೆ. ಇದು ಕನ್ನಡವನ್ನು ಬೇರೆಯವ್ರು ಕೊಲೆ ಮಾಡೋದಿಲ್ಲ. ಅಂದ್ರೆ ಅಲ್ಲಿ ಹೆಸರುಗಳಿದೆ ಅಲ್ಲ ಸರ್, ಅಂದ್ರೆ ಹಳೆ ಕಾಲದಲ್ಲಿ ಹೆಸರು ಇಡ್ತಿದ್ದೆ ಅಂದ್ರೆ ಮಕ್ಕಳನ್ನ ನೋಡಿ ಅವ್ರು ಯಾವ ರೀತಿ ಇರ್ತಾರೆ ಅಥವಾ ಅವರ ಮನಸ್ಸಲ್ಲಿ ಆ ಟೈಮಲ್ಲಿ ಏನ್ ಬರುತ್ತೆ ಅದನ್ನ ಹೆಸರು ಇಡ್ತಿದ್ರು. ಆದ್ರೆ ಈಗ ತುಂಬಾ ಚೇಂಜ್ ಆಗಿರೋ, ಈಗ ಅದಕ್ಕೆ ಅರ್ಥ ಇಲ್ದಿದ್ರು ಪರವಾಗಿಲ್ಲ, ತಂದೆ ತಾಯಿ ಹೆಸರು ಅದರಲ್ಲಿ ಹೆಸರಿನ ಒಂದು ಪದ ಅದರಲ್ಲಿ ಬರ್ಬೇಕು ಅಂತ ಆ ರೀತಿ ಹೆಸರು ಹುಡುಕಂತ ಕಾಲ. ಆದ್ರೆ ಹೆಸರಿಡಬಾರ್ದು ಅಂತಲ್ಲ, ಹೆಸರಿಡುವಾಗ ತಮ್ಮ ಪರಂಪರೆಯನ್ನೇ ಎಲ್ಲಿ ಉಳಿಸ್ಕೊಂತ ಇದ್ದಾರೆ ಮತ್ತು ಬುರುಡೆ ಬಿಡ್ತಾರೆ ತುಳು ಉಳಿಸುವಂತ ಹೇಳ್ಬಿಟ್ಟು. ಯಾವ ಸಿನಿಮಾದಲ್ಲಿ ಯಾವ ನಾಟಕದಲ್ಲಿ ನೋಡಿದ್ರು ಅಪ್ಪ ಇಲ್ವೇ ಇಲ್ಲ, ಅಲ್ಲಿ ಓನ್ಲಿ ಅಮ್ಮ ಉಪಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಎಷ್ಟು ನಾವು ಕನ್ನಡ ಓದಬಾರ್ದು ಅಂತಲ್ಲ, ನನ್ನ ಸೇರ್ಕೊಂಡು ಕೆಲಸ ನನಗೂ ಕೂಡ ಕನ್ಫ್ಯೂಸ್ ಆಗ್ತದೆ. ಉದಾಹರಣೆಗೆ ಕನ್ನಡದಲ್ಲಿ ಸರಿ ಇಲ್ಲ ಅಂತಿದೆ, ಅದನ್ನ ತುಳುವಿಗೆ ಬರುವಾಗ ಸರಿ ಇಜ್ಜಿ ಅಂತ ಬಿಟ್ಬಿಟ್ಟು ಆ್ಯಕ್ಚುಲಿ ಅದು ತುಳುವಿನಲ್ಲಿ ಸಮ ಇಜ್ಜಿ ಅಂತ ಆಗಬೇಕು. ಇದು ಯಾಕೆ ಹೇಳಿದೆ ಅಂದರೆ ನಮಗೂ ಕೂಡ ಕೆಲವು ಸತಿ ಕನ್ಫ್ಯೂಷನ್ ಆಗ್ತದೆ. ಯಾಕೆ ಕನ್ಫ್ಯೂಷನ್ ಆಗ್ತದೆ ಅಂತೇಳಿದ್ರೆ ಅಷ್ಟೊಂದು ಹೇರಿಕೆಯನ್ನು ನಾವು ಹೇರ್ಕೊಂಡಿದ್ದೇವೆ. ಯಾವುದೇ ಭಾಷೆಯನ್ನು ಹೇರ್ಕೊಳ್ಬಾರ್ದು, ಅದ್ರ ಬಗ್ಗೆ ಅಧ್ಯಯನ ಬೇಕು. ಹಾಗೂ ಶಬ್ದ ಬ್ರಹ್ಮರ ಬಗ್ಗೆ ಭ್ರಮೆಯನ್ನು ಬಿಡಬೇಕು. ಶಬ್ದ ಬ್ರಹ್ಮ ನಿಜವಾಗಿ ಶಬ್ದದ ಬಗ್ಗೆ ಶಂಕರ ಭಟ್ರದ್ದು ಇರ್ಬೋದು ಸ್ವಲ್ಪ ಕೆಲಸ, ಆಮೇಲೆ ಡಾಕ್ಟರ್ ಶಿವಪ್ಪನವರ ಕೆಲಸ ಇರ್ಬೋದು, ಕುವೆಂಪು ಅವರ ಕಾಲದಲ್ಲಿ ವಿಶ್ವಕೋಶ ಮಾಡುವಾಗ ಅದು ಸ್ವಲ್ಪ ಕನ್ನಡ ಕೆಲಸ ಮಾಡಿದೆ. ಅದು ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಸುಮಾರು 60% ಬೋರ್ಡ್ ಇದ್ದರೆ ಸಾಕು ಅಂತ ಹೇಳ್ತಾರೆ ಇವರು. ಮೊದಲು ಕನ್ನಡ ಭಾಷೆಯಲ್ಲಿ 60% ಕನ್ನಡ ಆದರೂ ಉಳಿಲಿ. ಆಂಡಯ್ಯನವರು ಆ ಕಾಲದಲ್ಲೇ ಅಚ್ಚ ಕನ್ನಡ ಇದು ಮಾಡುವಾಗ ಅವರು ಕೂಡ ಕೆಲವು ಶಬ್ದಗಳನ್ನು ಬಳಸ್ಕೊಂಡಿದ್ದಾರೆ, ತದ್ಭವ ಮಾಡ್ಕೊಂಡು. ಉದಾಹರಣೆಗೆ ಗೋಷ್ಠಿ ಅನ್ನೋದನ್ನು ಅವ್ರು ಗೊಟ್ಟಿ ಅಂತ ಮಾಡ್ಕೊಂಡಿದ್ದಾರೆ. ಗೊಟ್ಟಿ ಅಂತ ನಾನು ಬರಿತೀನಿ, ಅದು ನನ್ನ ಸ್ವಂತ ಏನಲ್ಲ, ಅದು ಆಂಡಯ್ಯನ ಕಬ್ಬಿಗರ ಕಾವ್ಯದಲ್ಲಿ ಬರುವಂಥದ್ದು. ಆಂಡಯ್ಯ ಬಂದು ಅಚ್ಚ ಕನ್ನಡದ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಕೆಲವೊಮ್ಮೆ ಇಂಥ ತದ್ಭವ ಶಬ್ದಗಳನ್ನು ಕೂಡ ಬಳಸಿದ್ದಾರೆ. ಅದೇ ಯಾವುದೇ ಕಾರಣ ಅದನ್ನೆಲ್ಲ ಈ ಕನ್ನಡದವರು ಯಾರೂ ನೋಡೋದೇ ಇಲ್ಲ, ಅದನ್ನೆಲ್ಲ ಅಧ್ಯಯನ ಮಾಡೋದಿಲ್ಲ, ನೋಡೋದಿಲ್ಲ. ಅದೆಲ್ಲ ಬೇಡ, ಸ್ಥಳನಾಮಗಳು ಅಧ್ಯಯನ ಮಾಡಿದರೂ ಸಾಕು. ಹಳೆಯದು ಇವಾಗ ನೆಹರು ನಗರ, ಸುಭಾಷ್ ನಗರ ಈಗಿನ ಹೆಸರುಗಳು, ಹಳೆಯ ಊರಿನ ಹೆಸರುಗಳು ಅಧ್ಯಯನ ಮಾಡಿದ್ರು ಕರ್ನಾಟಕಕ್ಕೆ ಹೋದರೆ ಸಾಕಷ್ಟು ಕನ್ನಡ ಶಬ್ದಗಳು ಸಿಗ್ತವೆ. ಇಲ್ಲಿ ಬಂದರೆ ತುಳು ಶಬ್ದಗಳು ಸಿಗ್ತವೆ. ಕುಡ್ಲ ಇರ್ಬೋದು, ಕೂಡ್ಲಿ ಇರ್ಬೋದು, ಇವೆಲ್ಲ ಅಚ್ಚಾಗ ದ್ರಾವಿಡ ಶಬ್ದಗಳು. ಕೊಡಿಗೆಹಳ್ಳಿ ಇದೆ ಬೆಂಗಳೂರಿನಲ್ಲಿ. ಕೊಡಿಗೆಹಳ್ಳಿ ಅಂದರೆ ಏನು? ಈಗ ಬಹುಮಾನ ಅಂತ ಹೇಳ್ತೀವಿ ನಾವು ಇತಿಹಾಸದಲ್ಲಿ, ಅದು ಕೊಟ್ಟಿರುವಂಥದ್ದು, ದಾನ ಕೊಟ್ಟಿರುವಂಥದ್ದು. ಕೊಡಿಗೆಹಳ್ಳಿ ಅಂತೇಳಿ ಕೊಡುಗೆಗಾಗಿ ಕೊಟ್ಟಿರುವಂಥ ಒಂದು ಹಳ್ಳಿ ಅದು. ಅದುವೇ ಬೆಂಗಳೂರಿನ ಮುಖ್ಯ ಸಿಟಿ ಆಗೋಗ್ಬಿಟ್ಟಿದೆ. ಇದು ಒಂದು ಉದಾಹರಣೆ ಹೇಳಿ, ಇಂಥ ಉದಾಹರಣೆ ಹೇಳಿದ್ರೆ ಇನ್ನೊಂದು 1000 ಗಟ್ಟಲೆ ಉದಾಹರಣೆಗಳು ನಾವು ಹೇಳ್ಬೋದು. ಮೊದಲನೇದಾಗಿ ಬರೀ ಬುರುಡೆ ಅಭಿಮಾನದಿಂದ ಯಾವುದೇ ಭಾಷೆ ಉಳಿಯೋದಿಲ್ಲ. ಕನ್ನಡ ಪುಸ್ತಕಗಳು ಎಷ್ಟು ಉಳಿದ್ರು ಕೂಡ ಕನ್ನಡ ಉಳಿಬೇಕಂದ್ರೆ ಕನ್ನಡ ಬಳಸಬೇಕು. ಪತ್ರಕರ್ತರಿರ್ಬೋದು, ಸಾಹಿತಿಗಳಿರ್ಬೋದು, ಹೆಚ್ಚು ಕನ್ನಡಗಳನ್ನು ಬಳಸಬೇಕು. ಕಡೆಗಳಿಗೆ ಹೆಚ್ಚು ಬಳಸಬೇಕಂತಿಲ್ಲ, ಎರಡನ್ನೂ ಬಳಸಬೇಕು. ಖಾಲಿನೂ ಬಳಸಬೇಕು, ಬರಿದನ್ನೂ ಬಳಸಬೇಕು, ಇವನ್ನೂ ಬಳಸಬೇಕು. ಆ ರೀತಿಯಲ್ಲಿ ವ್ಯವಹರಿಸಿದ್ರೆ ಮಾತ್ರ. ಈಗ ಆಮೇಲೆ ಇದೆ ಕನ್ನಡದಲ್ಲಿ, ಆಮೇಲೆ ಬಳಸೋದಿಲ್ಲ. ಅನಂತರನ ಸರಿಯಾಗಿ ಬಳಸೋದಿಲ್ಲ, ಬರೀ ನಂತರ ಅಂತ. ಅದು ನಂತರ ಅನ್ನೋ ಶಬ್ದನೇ ಇಲ್ಲ. ಅದು ಅನಂತರ ಅಂತ ಉತ್ತರ ಭಾರತದಿಂದ ಬಂದಿರೋ ಶಬ್ದ, ನಮ್ಮ ಶಬ್ದ ಅಲ್ಲ ಅದು. ಅದೇನೇ ಆಗಲಿ ಅಂಥ ಶಬ್ದಗಳನ್ನು ಬಳಸುವಾಗ ಎಚ್ಚರಿಕೆಯಿಂದ ಪತ್ರಕರ್ತರು ಎಚ್ಚರಿಕೆ, ಸಾಹಿತಿಗಳು. ಕಡೆ ಮಟ್ಟಿಗೆ ಯಾವ ಭಾಷೆನೂ ಇವತ್ತು ಶುದ್ಧ ಇಲ್ಲ. ಇಂಗ್ಲೀಷ್ನವರು ಆಕ್ಸ್ಫರ್ಡ್ ಡಿಕ್ಷನರಿ ತೆಗೆದು ಅವ್ರು ಬರೀತಾರೆ ಇದು ಯಾವ ಶಬ್ದ ಮೂಲದಿಂದ ಬಂತು ಅಂತ. ಹಾಗಾಗಿ ಭಾಷೆಯಲ್ಲಿ ಮಡಿತನ ಅನ್ನುವಂಥದ್ದು ಏನಿಲ್ಲ. ನಾವು ಕೂಡ ಮಡಿತನ ಮಾಡಬೇಕಾಗಿಲ್ಲ. ಆದರೆ ನಮ್ಮದು ಒಂದು 60-70% ಆದರೂ ಇರಬೇಕು. ಆಮೇಲೆ ಬೇರೆ ಭಾಷೆಯನ್ನು ಬಳಸುವಾಗ ಬಳಸಬೇಕು, ಅದನ್ನು ಬಳಸಬೇಕು, ಇದನ್ನು ಬಳಸಬೇಕು. ಆ ರೀತಿ ಇದ್ರೆ ಮಾತ್ರ ಅದು ಉಳಿತದೆ. ಇಲ್ಲದೇ ಇದ್ದರೆ ಸಂವಿಧಾನದ ತಿದ್ದುಪಡಿ ಆಗ್ತಾ ಇರ್ತದೆ. ಸಂವಿಧಾನ ತಿದ್ದುಪಡಿ ಹೆಸರಿಗೆ ಅಂಬೇಡ್ಕರ್ ಬರೆದ ಸಂವಿಧಾನ ಅಂತ ತಿದ್ದುಪಡಿ ಆಗಿ ಅದರದ ಮೂಲ ಆಶೆನೇ ಇಲ್ಲದೆ ಇರೋದ್ರ. ಆ ರೀತಿ ಕನ್ನಡದ ಪುಸ್ತಕಗಳು ಬರ್ತಾ ಇದ್ದಾವೆ. ಹಾಗಾಗದೇ ಇರಲಿ. ತುಳುವಿನ ವಿಷಯದಲ್ಲಿ ಕೂಡ ಅದೇ ರೀತಿ. ಯಾಕಂದರೆ ತುಳುವಿನ ಈಗ ಸಾಕಷ್ಟು ತುಳುವಿನ ಬಗ್ಗೆ ಬುರುಡೆ ಬಿಡುವವರು ಬಂದಿದ್ದಾರೆ. ಅದೇ ಒಳಗಡೆ ಅಂತ ಹೂರಣೆ ಅಂಥದ್ದಿಲ್ಲ. ನಾನು ಸಾಕಷ್ಟು ಜನ ನೋಡಿದ್ದೀನಿ. ಅವರೆಲ್ಲ ಆದಷ್ಟು ನಿಜವಾದ ತುಳುವನ್ನು, ನಿಜವಾದ ಕನ್ನಡವನ್ನು, ನಿಜವಾದ ಭಾಷೆಯನ್ನು ಉಳಿಸುವಂತೆ ಆಗಲಿ ಅಂತ ನಾವು ಬಯಸೋಣ. ಒಂದು ಬ್ರೇಕ್ ಅಂತ ತಗೊಂಡು ಮುಂದಿನ ವರದಿ ನೋಡೋಣ. ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದೀರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222 5533. ಹಾಯ್ ಮಾರೆ. ಏ ಹಾಯ್, ಏ ಪಯ ಊರಿಗೆ ಬರ್ತೀರಿ? ನಾನು ಒಂದು ವಾರ ಮಾರೆ ಬರ್ತದೆ ತಾನೇ ಸುದ್ದಿ ಅಜ್ಜಿ ನಿನ್ನ ಸುದ್ದಿ ಬಂಡ ಬಿಸ್ನೆಸ್ ಒಂಚೂರು ಬಿಸಿ ಇದ್ದೆ. ಬಿಸ್ನೆಸ್ ರಡ್ಡು ಜನ ಮಲ್ಪೆರುಡ್ಡ ಚೈನ್ ಲಿಂಕ ಏ ಚೂರುತ್ತು ಮರ್ಲ ನಿಕ್ಲೆಗೆ ಅವತ್ತ ಮಾರ ಬಕ ಇಂದ ಒಂದು ಪ್ರೆಸ್ಟೀಜ್ ಯೂನಿಟಿ ಪಾರ್ಟ್ನರ್ಸ್ ಸೀಸನ್ 1. ಪ್ರತಿ ಮಾಸಿಕ ಕಂತು 1,000ದಂತೆ 15 ತಿಂಗಳು ಪಾವತಿಸಿ ಚಿನ್ನದ ನಾಣ್ಯ, ಮೊಬೈಲ್, ದ್ವಿಚಕ್ರ ವಾಹನ, ಫ್ರಿಡ್ಜ್ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಪ್ರೆಸ್ಟೀಜ್ ಯೂನಿಟಿ ಪಾರ್ಟ್ನರ್ಸ್ ಸೀಸನ್ 1 ಬಂಪರ್ ಬಹುಮಾನವಾಗಿ 5 ಲಕ್ಷ ರೂಪಾಯಿಯ ಚಿನ್ನದ ಉಡುಗೊರೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರೆಸ್ಟೀಜ್ ಯೂನಿಟಿ ಪಾರ್ಟ್ನರ್ಸ್, ಕುನಿಲ್ ಕಾಂಪ್ಲೆಕ್ಸ್, ಕಂಕನಾಡಿ. ಮೊಬೈಲ್ ನಂಬರ್ 7204064523. Ideal Ice Cream, Milky Way to your heart. With a variety of fruits and flavored with rich crunch and chips. They treat your taste buds. Ideal Ice Cream. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ಟೇಟ್ ಬ್ಯಾಂಕ್ನ ಬೀದಿ ಬದಿ ವ್ಯಾಪಾರಿಗಳ ವಲಯಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಶುಕ್ರವಾರದಿಂದಲೇ ವಲಯದ ಬಾಕಿ ಉಳಿದ ಕಾಮಗಾರಿಗಳನ್ನು ಆರಂಭಿಸಲಾಗುವುದು. ಈಗಾಗಲೇ ವ್ಯಾಪಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ. ಪಾಲಿಕೆಯ ನಿಯಮಾವಳಿಗಳಿಗೆ ವ್ಯಾಪಾರಿಗಳು ಸ್ಪಂದಿಸುತ್ತಿದ್ದು 18 ನಿಯಮಾವಳಿಗಳನ್ನು ಪಾಲಿಸದ ವ್ಯಾಪಾರಿಗಳಿಗೆ ವಲಯಗಳಲ್ಲಿ ಅವಕಾಶ ಮಾಡಿಕೊಡಲಾಗುವುದು ಎಂದಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಈ ವೇಳೆ ಮಾತನಾಡಿದ ಅವರು, ಶುಕ್ರವಾರದಿಂದಲೇ ವಲಯದ ಬಾಕಿ ಉಳಿದ ಕಾಮಗಾರಿಗಳನ್ನು ಆರಂಭಿಸಲಾಗುವುದು. ಈಗಾಗಲೇ ವ್ಯಾಪಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ. ಪಾಲಿಕೆಯ ನಿಯಮಾವಳಿಗಳಿಗೆ ವ್ಯಾಪಾರಿಗಳು ಸ್ಪಂದಿಸುತ್ತಿದ್ದು 18 ನಿಯಮಾವಳಿಗಳನ್ನು ಪಾಲಿಸಿದ ವ್ಯಾಪಾರಿಗಳಿಗೆ ವಲಯಗಳಲ್ಲಿ ಅವಕಾಶ ಮಾಡಿಕೊಡಲಾಗುವುದು ಎಂದರು. ಇನ್ನು ಬೀದಿ ಬದಿ ವ್ಯಾಪಾರಿಗಳ ವಲಯವನ್ನು ಸಕಲ ವ್ಯವಸ್ಥೆಗಳೊಂದಿಗೆ ಮುಂದಿನ 1.5 ತಿಂಗಳೊಳಗೆ ವ್ಯಾಪಾರಿಗಳಿಗೆ ಹಂಚಲಾಗುವುದು.
ಸ್ಟೇಟ್ ಬ್ಯಾಂಕ್ ಬಳಿ ಮೊದಲ ಹಂತದಲ್ಲಿ 123 ಮಂದಿಗೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಪ್ರಸ್ತುತ ನಿರ್ಮಾಣವಾಗಿರುವ ಜಾಗದಲ್ಲಿ 93 ಮಂದಿಗೆ ಹಾಗೂ ತೆರವುಗೊಳ್ಳುವ ಮಾಂಸದ ಅಂಗಡಿಗಳಿರುವ ಜಾಗದಲ್ಲಿ 30 ಮಂದಿಗೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲಾಗುವುದು. ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ವ್ಯವಸ್ಥೆ ಮಾಡಲಾಗುವುದು. ಆಗಸ್ಟ್ 31ರಂದು ನಡೆಯಲಿರುವ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ವಿಚಾರ ಮಂಡಿಸಿ ಅನುಮೋದನೆ ಪಡೆಯಲಾಗುವುದು ಎಂದು ತಿಳಿಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ನಮ್ಮ ಮಾಜಿ ಮೇಯರ್ ಆಗಿರತಕ್ಕಂತಹ ದಿವಾಕರ್ ಪಾಂಡೇಶ್ವರ ಹಾಗೂ ನಮ್ಮ ಝೋನಲ್ ಕಮಿಷನರ್ ಆಗಿರತಕ್ಕಂತಹ ರೇಖಾ ಮೇಡಮ್, ಹಾಗೆ ನಮ್ಮ ಕಂದಾಯ ಇಲಾಖೆ ಮತ್ತು ಹೆಲ್ತ್ ಇರ್ಬೋದು, ಅದರ ಜೊತೆಗೆ ಇಂಜಿನಿಯರಿಂಗ್ ಸೆಕ್ಷನ್ನ ಎಲ್ಲ ಅಧಿಕಾರಿಗಳನ್ನು ಒಟ್ಟುಗೂಡಿ ನಾವು ಈ ಪ್ರದೇಶಕ್ಕೆ ಬಂದಿದ್ದೇವೆ. ಈಗಾಗಲೇ ಇಲ್ಲಿ ಸುಮಾರು 93 ಮಂದಿಗೆ ಕುಳಿತು ವ್ಯಾಪಾರ ಮಾಡುವಂತಹ ಒಂದು ಅವಕಾಶವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಕಲ್ಪಿಸಿಕೊಟ್ಟಿದ್ದೇವೆ. ಆದರೆ ಅದರ ಜೊತೆಗೆ ಇನ್ನಷ್ಟು 30 ಮಂದಿಗೆ, ಸುಮಾರು 123 ಮಂದಿಗೆ ಇಲ್ಲಿ ಪ್ರಾರಂಭಿಕ ಹಂತದಲ್ಲಿ ಎಲ್ಲ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದರ ಮೂಲಕ, ಅಂದರೆ ಇಲ್ಲಿ ಇಂಟರ್ಲಾಕಿನ ಕೆಲಸ ಬಾಕಿ ಇದೆ. ಹಾಗೆಯೇ ಇನ್ನು ಡ್ರೆಸ್ ಹಾಕಿ ಸುಮಾರು 23 ಜನರಿಗೆ ಇನ್ನೊಂದು ಒಂದು ಕೆಲಸವೂ ಕೂಡ ಬಾಕಿ ಇದೆ. ಹಾಗಾಗಿ ನಾಳೆಯಿಂದ ಈ ಎಲ್ಲ ಕೆಲಸ ಪ್ರಾರಂಭ ಆಗ್ತದೆ. ಈಗಾಗಲೇ ನಾವು ಸುಮಾರು 667 ಜನರಿಗೆ, ವ್ಯಾಪಾರಸ್ಥರಿಗೆ ನಾವು ಅವಕಾಶವನ್ನು ಕಲ್ಪಿಸಿ ಕೊಡಬೇಕಾಗಿದೆ. ಹಾಗಾಗಿ ಪ್ರಥಮ ಹಂತವಾಗಿ ನಾವು ಈ ಒಂದು ಹೆಜ್ಜೆ ನೀಡ್ತಾ ಇದ್ದೇವೆ. ಇದು ನಾಳಿನ ಕೌನ್ಸಿಲಿಗೆ ನಮಗೆ ವೆಂಡಿಂಗ್ ಝೋನ್ ಫೈನಲ್ ಆಗಿ 31ನೇ ತಾರೀಕು ಕೌನ್ಸಿಲ್ ಇದೆ. ಆ ಕೌನ್ಸಿಲಿಗೆ ನಮ್ಮ ಎಜೆಂಡಾ ಆಗಿ ಬಂದು ಅಲ್ಲಿ ನಮ್ಮ ಎಲ್ಲ ಸದಸ್ಯರ ಒಮ್ಮತದ ಅಭಿಪ್ರಾಯದ ಆಧಾರದಲ್ಲಿ ಬೇರೆ ಬೇರೆ ಕಡೆ ವೆಂಡಿಂಗ್ ಝೋನ್ ಎಲ್ಲ ಫೈನಲ್ ಆಗ್ತದೆ. ಅದಾದ ನಂತರ ಅಲ್ಲೂ ಕೂಡ ಯಾರೆಲ್ಲ ಏನು ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾರೆ, ಮೊದಲ ವಾರದ ಒಳಗೆ, ಅಂದರೆ ನನಗೆ ಏನು ಚೌತಿಯ ಒಳಗೆ ನಾವು ಈ ಒಂದು ಕೆಲಸವನ್ನು ಮಾಡಿಕೊಡ್ತೇವೆ. ಯಾವುದೆಲ್ಲ ಸ್ಟಾಲ್ ಇದೆ ಇಲ್ಲಿ? 123 ಸ್ಟಾಲ್ ಬರ್ತದೆ. ಇದರಲ್ಲಿ ಎಲ್ಲವೂ ಕೂಡ ಇದೆ, ಎಲ್ಲ ಮಿಶ್ರ ವ್ಯಾಪಾರ, ಎಲ್ಲ ವ್ಯಾಪಾರ ಇದೆ. ಈಗ ಮಣ್ಣಗುಡ್ಡದಲ್ಲಿ ತೆರವು ಮಾಡಿದವರಿಗೆ ಅವರಿಗೆ ಎಲ್ಲಿ ಪರ್ಯಾಯವಾಗಿ? ಮಣ್ಣಗುಡ್ಡದ ಅಲ್ಲಿ ಏನೋ 17 ನಾವು ಸ್ಟಾಲನ್ನು ಫುಡ್ ಸ್ಟ್ರೀಟ್ ಆಗಿ ಮಾಡಲಿಕ್ಕೆ ನಮ್ಮ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಇದೆ ನಮ್ಮ ಸ್ಟೇಡಿಯಂನ ಪಕ್ಕದಲ್ಲಿ. ಅಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಸ್ಮಾರ್ಟ್ ಸಿಟಿಯ ಮುಖಾಂತರ ಅದನ್ನು ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಫುಡ್ ಸ್ಟ್ರೀಟನ್ನು ಮಾಡಬೇಕೆಂಬಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ವೇಳೆ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ, ಪಾಲಿಕೆಯ ವಲಯ ಆಯುಕ್ತೆ ರೇಖಾ ಶೆಟ್ಟಿ, ಪಾಲಿಕೆ ಆರೋಗ್ಯಾಧಿಕಾರಿ ಮಂಜಯ್ಯ ಶೆಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ವರುಣ್ ಚೌಟ, ಬೀದಿ ಬದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಮುಸ್ತಫಾ, ಕೋಶಾಧಿಕಾರಿ ಮೊಹಮ್ಮದ್ ಆಶಿಫ್ ಸೇರಿದಂತೆ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಸ್ಟೇಟ್ ಬ್ಯಾಂಕ್ನ ಬೀದಿ ಬದಿ ವ್ಯಾಪಾರಿಗಳ ವಲಯಕ್ಕೆ ಮೇಯರ್ ಅವರು ಭೇಟಿಯನ್ನು ನೀಡಿದ್ದಾರೆ. ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿದ ಅವರು ವಲಯದ ಬಾಕಿ ಉಳಿದ ಕಾಮಗಾರಿ ಶೀಘ್ರದಲ್ಲೇ ಆರಂಭವಾಗುತ್ತದೆ ಅನ್ನುವಂತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅಂದ್ರೆ ನಿಯಮ ಪಾಲಿಸಿದ ವ್ಯಾಪಾರಿಗಳಿಗೆ ವಲಯಗಳಲ್ಲಿ, ಅಂದ್ರೆ ಪಾಲಿಸದಂತ ಒಂದು ವ್ಯಾಪಾರಿಗಳಿಗೆ ವಲಯದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಕೆಲವು ನಿಯಮಾವಳಿ ಪಾಲಿಸಲೇಬೇಕಾಗ್ತದೆ. ಅಂತೇಳಿದ್ರೆ ಫುಟ್ಪಾತ್ ಅನ್ನುವಂಥದ್ದು ವ್ಯಾಪಾರ ಮಾಡಲಿಕ್ಕಲ್ಲ. ಫುಟ್ಪಾತ್ ಅನ್ನುವಂಥದ್ದು ಜನರು ನಡೆದಾಡಲಿಕ್ಕೆ ಮಾಡುವಂಥ ಹೆಸರು. ಅದಕ್ಕೆ ಹೆಸರೇ ಫುಟ್ಪಾತ್ ಅಂತ. ಅಂದರೆ ಪಾದಚಾರಿಗಳು, ಅಂದರೆ ಕಾಲ್ನಡಿಗೆಯವರು ಹೋಗ್ಲಿಕ್ಕಿರುವಂಥ ಜಾಗ, ಕಾಲಿನಲ್ಲಿ ನಡೆದುಕೊಂಡು ಹೋಗೋರು ಇರುವಂಥ ಜಾಗ. ಅಂಥ ಜಾಗಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ. ಹಾಗೆ ವ್ಯಾಪಾರ ಮಾಡುವಾಗ ಕೆಲವು ನಿಯಮಾವಳಿಗಳನ್ನು ಅವರು ಪಾಲಿಸಬೇಕಾಗ್ತದೆ. ಒಂದು, ಜನ ನಡೀಲಿಕ್ಕೆ ಜಾಗವನ್ನು ಬಿಡಬೇಕು ಅವರು. ಎರಡನೇದಾಗಿ ಬೀದಿ ಬದಿ ಅಂತೇಳಿದರೆ ವ್ಯಾಪಾರ ಎರಡು ರೀತಿ. ಒಂದು ಒಂದೇ ಕಡೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆಲೆ ಮಾಡಿಕೊಡುವಂಥದ್ದು. ಈಗ ಇವರು ಕೊಡುವಂಥದ್ದು ಒಂದೇ ಕಡೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆಲೆ ಮಾಡಿಕೊಡುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಸಂತೆ ಥರ ಆಗ್ತದೆ. ಇನ್ನೊಂದು ರೀತಿ ಅಂತೇಳಿದ್ರೆ ಬೀದಿ ಬದಿ ವ್ಯಾಪಾರ ಅವರ ಆಯ್ಕೆಯ ಪ್ರದೇಶಗಳಲ್ಲಿ
ವ್ಯಾಪಾರ ಮಾಡೋದು. ಆ ರೀತಿ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವಾಗ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಯಾಕಂತೇಳಿದ್ರೆ ತಿಂಡಿ ವಸ್ತುಗಳನ್ನು ಮಾರುವವರು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಾರೆ, ಆರೋಗ್ಯ ವಿಷಯಗಳನ್ನು ಕಾಪಾಡ್ತಾರೆ, ತೊಳೆಯುವಂಥ ವಸ್ತುಗಳಿದ್ದರೆ ಸರಿಯಾಗಿ ತೊಳಿತಾರೆ. ಹಾಗೂ ಅವರ ವ್ಯಾಪಾರದಿಂದ ಕಸ ಉತ್ಪತ್ತಿ ಆಗ್ತಾ ಇದ್ದರೆ ಆ ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಾರೆ. ಇವೆಲ್ಲವನ್ನು ಅವರು ಕೂಡ ಗಮನಿಸಬೇಕು. ಹಾಗೆಯೇ ಬೀದಿ ಬದಿಗಳಲ್ಲಿ ತನ್ನಷ್ಟಕ್ಕೆ ತಾನೇ ದೊಡ್ಡದೊಂದು ಗುಡಾರವನ್ನು ಹಾಕ್ಕೊಂಡು ಅದು ಪರ್ಮನೆಂಟ್ ಮಾಡಿಕೊಳ್ಳುವಂಥದ್ದು ಅವು ಯಾವಾಗಲೂ ಸರಿಯಾದದಲ್ಲ. ಅಂಥ ಸಾಧ್ಯತೆ ಇದ್ದರೆ ಪಾಲಿಕೆಯಿಂದಲೇ ಅನುಮತಿ ಪಡೆದು, ಪಾಲಿಕೆಯಿಂದಲೇ ಇವಾಗ ಹಾಲಿನ ಬೂತ್ಗಳನ್ನು ಸಾಕಷ್ಟು ಕಡೆ ಮಾಡಿದ್ದಾರೆ, ಅದೆಲ್ಲ ಪರ್ಮನೆಂಟ್ ಇದುಗಳು. ಅದು ಕೂಡ ಅವರಿಗೆ ಕೆಲವು ಒಳ್ಳೆಯ ಜಾಗಗಳಲ್ಲಿ ಸಿಕ್ಕಿದೆ. ಅದೇ ರೀತಿ ಕೆಲವದಕ್ಕೆ ಅವಕಾಶ ಕೊಡ್ಬೋದು, ಅದು ಪಾಲಿಕೆಯಿಂದಲೇ ಅನುಮತಿ ಪಡೆದೇ ಮಾಡಬೇಕು. ಇಲ್ಲ ಅಂಥೇಳಿ ಇವರು ತಳ್ಳುವ ಗಾಡಿಯನ್ನು ಅದಕ್ಕೊಂದು ನಿಶ್ಚಿತ ಜಾಗವನ್ನು ಮತ್ತು ತಳ್ಳುವ ಗಾಡಿಯ ಪ್ರಕಾರ ಇವರು ವ್ಯಾಪಾರ ಮಾಡಬೇಕು. ಬೀದಿ ಬದಿ ವ್ಯಾಪಾರ ಒಂದು ಬೀದಿಯ ಬದಿಗೆ ಸಂಬಂಧಿಸಿದ್ದಾದ್ದರಿಂದ ಒಟ್ಟಾರೆ ಎಲ್ಲಾದರೂ ಅನುಕೂಲ ಮಾಡೋದು ಕೂಡ ಅಷ್ಟು ಅನುಕೂಲ ಆಗಲಾರ್ದು. ಆದರೂ ಕೂತ್ರಾಲಯಗಳು ಉಚಿತವಾಗಿದ್ದು, ಈಗಿನ ಥರ ಎಲ್ಲ ಇವ್ರದ್ದಲ್ಲ, ದುಡ್ಡು ಮಾಡೋ ಕೆಲಸ ಅಲ್ಲ. ಬ್ರಿಟಿಷರ ಕಾಲದಲ್ಲಿದ್ದು, ಬ್ರಿಟಿಷರ್ ಸ್ವಾತಂತ್ರ್ಯ ಸಿಕ್ಕಿದಾಗ ಅವೆಲ್ಲ ಹಾಗೇ ಇದ್ವು. ಅದು ಅಷ್ಟೇ ಅಲ್ಲ, ಅದರಲ್ಲಿ ಕೂಡ ಕೆಲವು ವಿಚಿತ್ರಗಳಿದ್ದು. ಉದಾಹರಣೆಗೆ ಹುಬ್ಬಳ್ಳಿ ಕರ್ನಾಟಕದಲ್ಲಿ ಇರಲಿಲ್ಲ, ಅದು ಬ್ರಿಟಿಷರ ಕಾಲದಲ್ಲಿ ಅದು ಬಾಂಬೆ ಪ್ರಾಂತ್ಯಕ್ಕೆ ಸೇರಿತ್ತು. ನಾನು ಹುಬ್ಬಳ್ಳಿಯಲ್ಲಿ ನೋಡಿದ್ದೇನೆ ಬ್ರಿಟಿಷರ ಕಾಲದ ಕಟ್ಟಿದಂಥ ಉಚಿತ ನಲ್ಲಿಗಳು ಮತ್ತು ಶೌಚಾಲಯಗಳು ಮತ್ತು ಮೂತ್ರದ ಮನೆಗಳಿದ್ದು. ಆದರೆ ಬ್ರಿಟಿಷರ ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿದ್ದ ಇದ್ರಿಗೆ ಉಚ್ಚ ಮನೆ ಅಂತ ಬೋರ್ಡ್ ಹಾಕಿದ್ರು ಅವರು. ಬ್ರಿಟಿಷರು ಅಚ್ಚ ಕನ್ನಡದಲ್ಲಿ ಬೋರ್ಡ್ ಹಾಕಿದ್ರು, ಉಚ್ಚ ಮನೆ ಅಂತ ಬೋರ್ಡ್ ಹಾಕಿದ್ರು. ಆಮೇಲೆ ಕರ್ನಾಟಕ ಸೇರ್ತದು, ಬ್ರಿಟಿಷರು ಹೋದರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಲ್ಲಿ ಇವಾಗ ಹೊಸ ಮೂತ್ರಾಲಯ ಕಟ್ಟಿದ್ದಾರೆ, ಅದಕ್ಕೆ ದುಡ್ಡು ಬೇರೆ ಕೊಡಬೇಕು. ಈಗ ಉಚ್ಚ ಮನೆ ಬೋರ್ಡ್ ಇಲ್ಲ, ಈಗ ಇವಾಗೆಲ್ಲ ಎರವಲು ಎಂಜಲು ಭಾಷೆ ಮೂತ್ರಾಲಯ ಅಂತ ಬೋರ್ಡು. ಯಾಕಂದರೆ ಹಾಗಾಗಿ ಈ ಬೀದಿ ಬದಿಯ ಈ ಮೂಲಭೂತ ಸೌಕರ್ಯ ಇದನ್ನು ಯಾಕೆ ಹೇಳಿದೆ ಅಂದರೆ, ಮೂಲಭೂತ ಸೌಕರ್ಯ ಬ್ರಿಟಿಷರ ಕಾಲದಲ್ಲಿ ನಗರಗಳಲ್ಲಿ ಇತ್ತು. ಆದರೆ ಈಗ ನಗರಗಳಲ್ಲಿ ಎಲ್ಲ ದುಡ್ಡು ಕೊಟ್ಟರೆ ಮಾತ್ರ ಮೂಲಭೂತ ಸೌಕರ್ಯ ಸಿಗ್ತದೆ. ಎಲ್ಲ ನಾಗರಿಕರಿಗೂ ಮೂಲಭೂತ ಸೌಕರ್ಯವನ್ನು ಒದಗಿಸೋದು ಕೂಡ ಮಹಾನಗರ ಪಾಲಿಕೆಗಳ ಕರ್ತವ್ಯ ಆಗಿರ್ತದೆ. ಅದನ್ನು ಕೂಡ ಮಹಾನಗರ ಪಾಲಿಕೆಗಳು ನಿರ್ವಹಿಸಬೇಕು. ಯಾಕಂತೇಳಿದರೆ ವಯಸ್ಸಾದವರು, ಸಕ್ಕರೆ ಕಾಯಿಲೆ ಇರುವವರು, ತೊಂದರೆ ಇರುವವರಿಗೆ ಕೆಲವು ಸಲ ಅರ್ಜೆಂಟ್ ಇರುವಂಥ ಸಮಯಗಳಲ್ಲಿ ಅವರಿಗೆ ಸರಿಯಾದ ಕ್ರಮದಲ್ಲಿ ಸಿಗಬೇಕು. ಆ ನಿಟ್ಟಿನಲ್ಲಿ ಕೂಡ ಮಹಾನಗರ ಪಾಲಿಕೆ ಕೆಲಸ ಮಾಡಲಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಬದುಕುವ ಹಕ್ಕನ್ನು ಮರಳಿ ಕೊಡಲಿ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕುವ ಹಕ್ಕಿದೆ, ಆ ಹಕ್ಕನ್ನು ಮರಳಿ ಕೊಡಲಿ. ಹಾಗೂ ಅದು ಒಳ್ಳೆಯ ರೀತಿಯಲ್ಲಿ ಅವರ ಬದುಕು ಸಾಗಲಿ ಅಂತ ಹೇಳೋಣ. ಇದು ಇವತ್ತಿನ ಪ್ರಮುಖ ಸುದ್ದಿ. ಮುಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಷಯಗಳ ಜೊತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.